ಮಂಗೇರ ಮಹಾಕಾಳಿ ದೇವಸ್ಥಾನ ಈ ಹಬ್ಬದ ಪುನರ್ಪ್ರತಿಷ್ಠ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಕೃಪೆ ಕಾರ್ಯಕ್ರಮ ಇತ್ತ ಕೆಲವೇ ಕುರಿತು ನಡೆದುಕೊಂಡು ರೈತರಿಗೆ ಮಾತ್ರ ಇತ್ತ ಚಾವಡದಲ್ಲಿ ಸುಳ್ಳು ಜನಸಂಖ್ಯೆ ಕಾರ್ಯಕ್ರಮ ಗೋಲು ಮಟ್ಟದಲ್ಲಿ ಸಭಾ ಕಾರ್ಯಕ್ರಮಗಳು ಪ್ರಾರ್ಥನೆ ಅಶ್ವಥ್ ಕೊಳಚಪ್ಪ ಬೇರೆ गजाननं भूतगणादिसेवितं कपित्तजम्भोफलसारभक्षितम् उमासुतं श्लोकविनाशकारणं नमामि विघ्नेश्वर पादपङ्कजं सरस्वती नमस्तुभ्यो त्रिषु लोकेषु पूज्यते काम्यरूपिकला नमो देवी सरस्वती अज्ञानतिमरान्धस्य ज्ञानाङ्गनशलाकया तल्पदं दर्शितुं एवं गुरुब्रह्मा गुरुविष्णु गुरुमहेश्वरा गुरुसाक्षात् परब्रह्म तस्मै श्री गुरवे नमः. ಸೊಲ್ಮೆಲು ಅಶ್ವಥ್ ಬೇರೆಗೆ ನಡುಬುಗು ಮೆತ್ತ ಚಾವಡಿತನ ಬಿನ್ನೆರಡು ಎತ್ಕೊಂಡು ಚಿನ್ನ ಕಜ್ಜ ಎತ್ಕೊಂಡರೆ ಬಡದು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ರಂಗನಾಥ್ ಶೆಟ್ಟಿ ಕೊಮ್ಮಗಳ ಬೆರಡಿಕೆಯನ್ನು ಸಭಾ ಕಾರ್ಯಕ್ರಮದ ಉದ್ದೀಪನದ ರೇಸು ಈ ಸಭಾ ಕಾರ್ಯಕ್ರಮ ದೀಪ ಅಲ್ಲದ ಉದ್ದೀಪನ ಮೂಲಕ ಬಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐನ ಆಡಳಿತ ಮುಖ್ಯಸ್ಥರ ಶ್ರೀ ನಾರಾಯಣ ಹೆಗ್ಡೆ ಕೋಡಿಯವರ ಕೇಳೋದು. ಕಾರ್ಯಕ್ರಮದ ಉದ್ದೀಪನದ ರೇಸು ಶ್ರೀ ನಾರಾಯಣ ಹೆಗ್ಡೆ ಕೋಡಿಯವರ ಆಡಳಿತ ಮುಖ್ಯಸ್ಥರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐನ आरोग्यं धनसम्पदः शुभं कुरु
ಸುಮ್ಮನಿರು ದುಬುದು ಮಿತ್ತ ಚಾವಡಿ ತಲಬಿನ ಎತ್ತುಕೊಂಡು ಕಜ್ಜ ಎತ್ತುಕೊಂಡ ಬಡದ ರಘುನಾಥ್ ಶೆಟ್ಟಿ ಕೊಮ್ಮಗಳ ಅಧ್ಯಕ್ಷರು ಬ್ರಹ್ಮಕಲಶ ಸಮಿತಿ ನಡ ಕೇಂದ್ರದಲ್ಲಿ ದುಂಬತ್ತಾದ ಸರ್ವ ವಿಘ್ನ ನಿವಾರಕ್ಯಾನಿಚಿನ ಶ್ರೀ ಮಹಾಗಣಪತಿ ದೇವರನ್ನು ವಂದನೆ ಮಂತೊಂದು ಕೊಳಚಪ್ಪು ಶ್ರೀ ಶಾಸ್ತಾವೇಶ್ವರ ದೇವರಲ್ಲ ಚಿಗುರುಪಾದಿ ಮಹಾಲಿಂಗೇಶ್ವರ ದೇವರಲ್ಲ ಕೊಮ್ಮಂಗಳದ ಹೊರತ್ಯಪ್ಪೆ ಗುಳಿಗೆ ಅಜ್ಜೆ ಅಂಚನೆ ಸ್ಥಳ ಸಾನ್ನಿಧ್ಯದ ಮಾತ ಶಕ್ತಿರನ ಪಾದಾರಂದ ಗಡ್ಡ ಬೂರ್ದು ಇನ್ನಿತ ಈ ಸಭಾ ಕಾರ್ಯಕ್ರಮನು ಪ್ರಾರಂಭ ಅಂತಂದಿಲ್ಲ ಇನಿ ನಮ್ಮ ಅತ್ಯಂತ ಒಂಜಿ ಎಡ್ಡೆ ಒಂಜಿ ಕಾರ್ಯೋಡು ಕೈ ಸೇರುದಿಲ್ಲ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಬ್ರಹ್ಮಶ್ರೀ ಮುಗೇರ ಮಹಾಂಕಾಳಿ ದೈವಸ್ಥಾನ ಮೀಯಪ್ಪದ ಮೂಲಕ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಇತ್ತೆ ಇನಿ ಬೊಲ್ಪುಗು ತಂತ್ರಿವರಿಯರ ಉರ್ಮಿ ರಾಮ್ ಪ್ರಸಾದ್ ನಲ್ಲೂರಾಯನ ನೇತೃತ್ವಡು ಬಾರಿ ವಿಜೃಂಭಣೆ ನಡೆತವತ್ತನು ಐದು ಬುಕ್ಕ ಇತ್ತೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆದುಂಡು ತುಳುನಾಡಿದ ಈ ಮನ್ನಡು ದೇವತಾರಾಧನೆದ ಸಹಜ ಸಮವಾದ ದೈವಾರಾಧನೆ ಮನ್ಪಣವು ದುಂಬುರ್ದುಕ ಹಿರಿಯಾಕಲದಕ ಬತ್ತನಂಜಿ ಕಟ್ಟುಪಾಡು ಪ್ರತಿಯೊಂದು ಜಿಲ್ಲೆಲ್ಲ ಕುಟುಂಬದ ದೈವ ಬೇತೆ ಊರದ ದೈವ ಬೇತೆ ಸಮಾಜದ ದೈವ ಬೇತೆ 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 ರೀತಿಯಲ್ಲಿ ದೈವರೇನು ಅಗಿಲ ಸಂದಾದು ತಮಿಳ ಸೇವೆ ಕೊರದು ಅಂಚನೆ ಕಟ್ಟಿ ನೇಮ ಕೊರದು ಆರಾಧನೆ ಮನ್ಪಣವು ನಮ್ಮ ತುಳುನಾಡದ ಕಟ್ಟುಪಾಡು ಅವೇ ರೀತಿ ಹಲವಾರು ಜಾತ್ರೋತ್ಸವ ಬಾರಿ ಗೌಜಿಡು ನಡಪಣಂಚಿನ ಈ ಮಣ್ಣು ಮೀಂಜದ ಮೀಯಪ್ಪದವು ಮುಲ್ಪ ಇಲ್ಲಿ ಪ್ರತಿಷ್ಠಾಪನೆ ಆಯ್ನಂಚಿನ ಮುಗೇರ ಮಹಾಕಾಳಿ ದೈವಸ್ಥಾನದ ಒಂಜಿ ಇತಿಹಾಸನ ಪನ್ಪುಡು ನಾಡ ಸಾಧಾರಣ ಒಂಜಿ ಅಜಿಪ್ಪ ವರ್ಷ ದುಂಬು ಮುಲ್ಪನೆ ತೀರ್ಥ ಪಲ್ಲತ್ತಡ ಕಡೆ ಬಂಟ ಸಮುದಾಯದ ಇಲ್ಲದ ಎದುರು ಮುಗೇರರ ಸಮುದಾಯದ ಒಂಜಿ ಮೇರೆರೆ ಕೋಲ ನಡೆದು ಮಲ್ತೊಂದಿತ್ತರಿಗೆ ಸುಮಾರು ವರ್ಷ ಅವಳು ಮೇರೆ ಕೋಲ ಮಲ್ತಿ ನಡೆದು ಬುಕ್ಕ ನನ್ನ ವ್ಯವಸ್ಥೆಗೆ ಬಡಾದು ಅನುಕೂಲಕ್ಕೆ ಬಡಾದು ಬಜಾರ್ಗಿಂಚಿ ಮೀಯಪ್ಪದ ಬತ್ತರಿಗೆ ಮೀಯಪ್ಪದವಳು ಹಲವಾರು ಕಡೆ ಬಣ್ಣ ಶಾಲದ ಮೈದಾನಡು ಮದಂಕಲ್ಲು ಮೈತಾಲಡು ಇಂದ ಕೆಲವು ದಿಕ್ಕಡು ಬಂಡಾರನು ಬಲ್ಲು ನನ್ನ ಪಲ್ಲರ ಕಡೆದು ಕೊಣತದು ಮೂಲು ಬಂಡಾರನು ಕೊಣತದು ನೇಮ ಕೊರಲಿತ್ತರಿಗೆ ಐದು ಬುಕ್ಕ ಸಾಧಾರಣ 10-35-40 ವರ್ಷದ 85 ಸೊಂಪಣೆ ಇಸವಿದ ಆ ಕಾಲಘಟ್ಟಡು ಈ ಜಾಗದ ಬರ್ತದೆ ಬಾರಿ ಹೋರಾಟೋಡು ಮಂತಲಕ ಈ ಜಾಗೇನು ಈ ದೈವದ ಸಾನ್ನಿಧ್ಯವು ಚಿಕ್ಕನಿಗೆ ಅಪಗದ ಶ್ರೀ ಗೋಪಾಲ್ ದಾಸ್ ಚೌಟ್ರಿ ಇಂಥ ಅಧ್ಯಕ್ಷತೆ ವಹಿಸಿದ ಡಿಸಿ ಚೌಟ್ರಿನ ಮೆಗಿ ಗೋಪಾಲ್ ದಾಸ್ ಚೌಟ್ರಲ್ಲ ಅಂಚನೆ ಈ ಮುಗೇರರ ಸಮುದಾಯದ ಬಲ್ಲು ನರ್ಪಣಗಳು ಭಾರಿ ಹೋರಾಟ ಮಂತದು ಭಾರಿ ಪ್ರಯತ್ನ ಮಂತದು ಈ ಜಾಗೇನು ನಮ್ಮ ಈ ಈ ದೈವಗೂ ಬಡಾದು ದೆತ್ತದು ಕೊರತೆ ನಡೆದು ಈತ ನಮ್ಮ ಅತ್ಯಂತ ಒಂಜಿ ಸಂತೋಷರು ಪಣಿರಾಪ ಅಂಚ ಪಂಡನೆ ನಡೆದಾದು ಇನ್ನಿತ ಈ ದೈವಸ್ಥಾನ ಮೂಲ ಬಾರಿ ಬಜಾರದ ನಡುದು ದೇವಸ್ಥಾನ ಆಯರೆ ಸಾಧ್ಯ ಆಡಿಗೆ ಅಂಚಿನ ಅಕಲ್ ಮಾತತೆ ಕರಿದು ಬೋತೇರು ಐಕು ದುಂಬು ಕಲಾಳೆ ಕುഞ്ഞೆ ಐತೆ ಅಂಗಾರೆ ಮೆಕ್ಕಲು ಮಾತ ಈ ದೈವದ ಚಾಕಿರಣೆ ಮಂತದೆ ಅಗಲಿತೆ ಈ ಲೋಕನು ಬಿಡುದು ಪರಲೋಕನು ಸೇರ್ದೇರು ಅಂಚನೆ 5-35 ವರ್ಷ ಹೊಡೆದುಕ ಮುಲ್ಪ ಪಲ್ಲದರಕದ ಸುಂದರ ಶೆಟ್ಟಿ ಮಾಸ್ಟರ್ ದತ್ತ ಈ ಮುಲ್ಪದ ಅನಕ್ಷರಸ್ಥರಾಯನಂಚಿನ ಈ ಮುಗೇರರ ಸಮುದಾಯದ ಕಲೆಗೆ ಒಂಜಿ ಮೇಲ್ನೋಟವನ್ನು ತೋಂದು ಅಕಲಿಗೆ ಸಲಹೆ ಸೂಚನೆ ಮಾತ ಕೊರೊಂದು ಅಕಲ ನೇತೃತ್ವವನ್ನು ದೆತೊಂದು ಈ ದೇವಸ್ಥಾನವನ್ನು ಉಂಡು ಮಲ್ತರಿಗೆ ಅಂಚನೆ 5 ಬುಕ್ಕ ಸಾಧಾರಣ 10-35 ವರ್ಷದಕ್ಕ ಜಾಗಿಡು ಮುಗೇರರ ದೈವದ ನೇಮೋತ್ಸವ ತಮಿಳ ಸೇವೆ ಅಂಚನೆ ವರ್ಷದ ನೇಮೋತ್ಸವ ಮಾತ ನಡ್ತೊಂದು ಬರ್ತದೆ ಅಂಚನೆ ಸಾಧಾರಣ ಈ 4 ಬೇರೆ ಸುಂದರ ಮಾಸ್ಟರ್ನ ಆರ್ನ ಕಾಲ ಕರಿದು ಪೋಯಿ ನಡೆದುಕ ಎಂಗುಲು ಮಾತಾಯ್ತ ನೇತೃತ್ವ ಮೇಲ್ನೋಟವನ್ನು ಜೊತ್ತೊಂದು ಮೂಲು ದೈವದ ನೇಮೋತ್ಸವ ಕೊರೊಂದಿತ್ತ ಸಾಧಾರಣ 4 ವರ್ಷಕ್ಕೂ ದುಂಬು ದೈವದ ಅಪ್ಪನೆ ಹಂಡು ಮುಲ್ಪ ಸರಿಜ್ಜಿ ಅಷ್ಟಮಂಗಲ ಪ್ರಶ್ನೆ ಹಿಡಿದು ತೂಡು ಅಂಚೆ ತೂಣಗ ಮಹಾಕಾಳಿ ನರ್ಪಣ ದೈವ ಪಸತ್ತಾದ ನಂಬೋಡು ತೋಜಿದು ಬರ್ತಾನೆ
ಐತ ಪ್ರಕಾರವಾದ ಮಹಾಕಾಲಿಗೊಂಜಿ ಗುಡಿ, ಮುಗೇರಳ ದೈವಗೊಂಜಿ ಗುಡಿ, ಕೊರಗತನಿ ಗುಳಿಗೆ ಮಾತೆಗಳ ಗುಡಿನ ಗೋಪುರ ಕಟ್ಟದು ಇತ್ತೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆತ ಬರ್ತದೆ. ಈ ಬ್ರಹ್ಮಕಲಶೋತ್ಸವ 2ನೇ ದಿನದ ಕಾರ್ಯಕ್ರಮ ನಮ್ಮ ಉಲ್ಲ ಇನ್ನಿತೆ ಈ ಸಭಾ ವೇದಿಕೆ ಆಶೀರ್ವಚನನು ಕೊರಿಯರೆ ಈಡೆ ಬರ್ತದೆ. ವೇದಿಕೆ ಜನ ಶ್ರೀ 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 ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಬೂರು ಬೆರ್ನ ಪಾದ ಕಮಲಗೂ ಪ್ರಥಮವಾದ ಅಡ್ಡಬೂರ್ದು ಅಡ್ಡಬೂರಲ್ಲೇ ನಮ್ಮ ಕೊಂಡೆಬೂರು ಉಪ್ಪಳದ ಕೈತಲ್ದ ಕೊಂಡೆಬೂರು ಇಡೀ ನಮ್ಮ ಈ ಹಿಂದೂ ಸಮಾಜದ ಒಗ್ಗಟ್ಟಿಗೆ ಬಡಾದು ಮಾತೆನಲ್ಲ ಉನ್ನತಿಗೆ ಬಡಾದು ಪರಿಶ್ರಮ ಈ ಮಠನ ಕಟ್ಟೊಂದು ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಆದ ಇನಿ ಬಾರಿ ವಿಶ್ವವಿಖ್ಯಾತಿ ಆದ ಬುಧರ ಪಡೆಯ ನಂಚಿನ ಸ್ವಾಮೀಜಿ ವೇದ ಶ್ರೀ ಶ್ರೀ ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿ ವೇದಿಕೆ ಆರೇನು ಈ ವೇದಿಕೆಗೆ ಭಕ್ತಿಪೂರ್ವಕವಾದ ಸ್ವಾಗತ ಮತ್ತೊಂದಿಲ್ಲ. ಸಭಾ ಕಾರ್ಯಕ್ರಮಗಳು ಆಶೀರ್ವಾದದ ಮದಿಪುನ ಮುಡಿಗೆಪಟ್ಟರು ಶ್ರೀ ಶ್ರೀ ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯವರು ಬೇರೆ ಭಕ್ತಿಡೆ ಫಲಪುಷ್ಪ ಕೊರದು ಎದುಕೊಂಡರೆ ಬಡಾದೆ ಮಾಧವ ಸರೋಜ ಬೆರಡಕ್ಕೆ ಅನ್ನೋದಲ್ಲ. ವೇದಿಕೆ ದಿವ್ಯ ಉಪಸ್ಥಿತಿ ಕ್ಷೇತ್ರದ ತಂತ್ರಿವರಿಯರಾಯಂಚಿನ ಶ್ರೀ ವೇದಮೂರ್ತಿ ಉರ್ಮಿ ರಾಮಪ್ರಸಾದ್ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ಕೊಡದು ಈ ಕ್ಷೇತ್ರದ ಉನ್ನತಿಗೊಳ್ಳಲು ಶ್ರಮ ಪಟ್ಟಣ ತಂತ್ರಿವರಿಯರು ಕೋಡಿಯರ್ದು ಬುಕ್ಕ ಹಲವಾರು ಪೂಜೆ ಪುನಸ್ಕಾರ ಮತ್ತು ಇನಿ ಪ್ರತಿಷ್ಠೆ ನಮ್ಮರು ವೇದಿಕೆ ಈ ವೇದಿಕೆಗೆ ಭಕ್ತಿಪೂರ್ವಕವಾದ ಸ್ವಾಗತ ಮತ್ತೊಂದಿಲ್ಲ. ಪಾದ ಕಮಲ ಗಡ್ಡ ಬೂರ್ದು ಸ್ವಾಗತ ಮತ್ತೊಂದಿಲ್ಲ. ಸಭಾ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿ ಶ್ರೀ ವೇದಮೂರ್ತಿ ಊರ್ಮಿ ರಾಮಪ್ರಸಾದ್ ನಲ್ಲರಾಯ ಬೆರಳೆ ಶಾಲೆ ಪೊದೆತೆ ಎದುಕೊಂಡರೆ ಬಡದ ವಿಶ್ವನಾಥ ಕೊಳಚಪ್ಪ ಬೆರಡಕ್ಕೆ ಅನ್ನೋದಿಲ್ಲ. ಕಾರ್ಯಕ್ರಮದ ಉದ್ಘಾಟನೆ ಮಲ್ಕರಿಗೆ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಉದ್ಯಮಿ ಬೊಕ್ಕ ಪ್ರಧಾನ ನಿರ್ದೇಶಕರು ಹೇರಮ್ಮ ಇಂಡಸ್ಟ್ರೀಸ್ ಮುಂಬೈ ಆರಿತೆ ಬರುಡಿತನು ವೇದಿಕೆಗೆ ತೀಜರು ಆರಡಬಹುದು ಕೇನಗ ಆರಂಜಿ ಮಲ್ಲ ಮೊತ್ತದ ಪೈಸೆಲ್ನ ಈಡೆಗೆ ಎತ್ತಾದರು ಆರಿಡೆ ಬರುಡಿತನ ಬತ್ತಿಜರು ಆರಿಗಳ ಈ ವೇದಿಕೆಗೆ ಆತ್ಮೀಯ ಅವಧಾರಣೆ ಸ್ವಾಗತ ಮತ್ತೊಂದಿಲ್ಲ. ಅಂಜನೆ ಅಧ್ಯಕ್ಷ ಇಂಥ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುತ್ತಾರೆ ಡಾಕ್ಟರ್ ಚಂದ್ರಶೇಖರ ಚೌಟ, ಕೃಷಿ ತಜ್ಞರು, ಚೌಟದ ತೋಟ ದರ್ಬೆ ಪರಿಚಯ ಮುಲ್ಪದ ಚೌಟದ ತೋಟದ ಕೃಷಿ ತಜ್ಞರು ಕೃಷಿಟ್ಟು ಎಂಚಿನ ಸಾಧನೆ ಮತ್ತು ತೋಜ್ಪಾವಳಿ ಪಂಡು ಇಡೀ ಲೋಕಗೆ ತೆರಿಪಾದ ಕೊರಚಿನ ಮಹಾನ್ ಕೃಷಿ ತಜ್ಞ ಪಂಡ ತಪ್ಪತ್ತು ಆನ ಕೃಷಿನು ತಿಳಿದರೆ ಇಡೀ ದೇಶ ವಿದೇಶಗಳಿಗೆ ತಿಳಿಯರ ಇತ್ತೆ ಜನಟ್ಟು ಬರೋದು ಅಪಗಡ ಕೃಷಿ ಏತು ಎಡ್ಡೆ ಅಂತ ಆರು ತೋಜ್ಪಾದ ಕೊರಚಿನ ಮಹಾನ್ ವ್ಯಕ್ತಿ ಆರಿ ವೇದಿಕೆ ಅಧ್ಯಕ್ಷತೆ ವಹಿಸಿರುವರು ಆರಿ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದ ಹೆಸರು ಪುನಂಚನ ಗುರುಕರ್ಮದ ಸ್ಥಾನ ಡಾಕ್ಟರ್ ಚಂದ್ರಶೇಖರ ಚೌಟ ಕೃಷಿ ತಜ್ಞರ ಚೌಟ ತೋಟದ ವಿವರಣೆ ಪ್ರಮೋದ್ ಭಂಡಾರಿ ಪಂಡತ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅಧ್ಯಕ್ಷರೇ ಮೇಂಜ ಗ್ರಾಮ ಪಂಚಾಯತ್ ಸುಂದರ ಕನ್ನಡ ಗುರ್ತಜ್ಜನಕ್ಕೆ ಏರ್ಲಜ್ಜಿಮೂಲು ಎರಡನೇ ಟರ್ಮ್ ಮೂರನೇ ಟರ್ಮ್ ಮೇಂಜ ಪಂಚಾಯತ್ ಅಧ್ಯಕ್ಷರಾದಿತ್ತದೆ ಅಧ್ಯಕ್ಷರಲ್ಲ ಆರಂಜ ಹಮ್ಮು ಬಿಮ್ಮುದ್ದೆ ಸಾಮಾನ್ಯ ಜನಕ್ಕೂ ಲೆಕ್ಕ ಸಾಮಾನ್ಯ ಜನಕ್ಕೂ ನಟ್ಟಿಗೆ ಬೇರೆ ತಂದು ಈ ಮೇಂಜ ಪಂಚಾಯತದ ಅಭಿವೃದ್ಧಿ ಮಾಡ್ಕೊಂಡಿ ಮಲ್ಲ ಕೊಡುಗೆನಾರು ಕೊಡ್ತಾರೆ ಆರಿಣಿ ವೇದಿಕೆಗೆ ಬತ್ತಲೇರು ಆರಿಣಿ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಮತ್ತೊಂದಿಲ್ಲ. ಸಭಾ ಕಾರ್ಯಕ್ರಮದ ಮಲ್ಲ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅಧ್ಯಕ್ಷರ ಗ್ರಾಮ ಪಂಚಾಯತ್ ಬೆರಡೆ ಶಾಲಾ ಪದ್ಧತಿ ಎತ್ತುಕೊಂಡರೆ ಜಯಂತಿ ಬೆರಡಕ್ಕೆ ಅನ್ನೋದಲ್ಲ.
ಅತಿಥಿಯಾಗಿ ವೇದಿಕೆ ಆಸೀನರಾದ ಶ್ರೀ ನಾರಾಯಣ ಹೆಗ್ಡೆ ಕೋಡಿಬೈಲ್ ಆಡಳಿತ ಮುಕ್ತೇಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐಲ ಮೇರನಳ ಪರಿಚಯ ಹೆಚ್ಚಿನ ಗೆಲುವು ನಮ್ಮ ಮಾಗನ ದೇವಸ್ಥಾನ ಐಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಡೆ ಪ್ರತಿವರಿಲ ಹೋದು ಕೈ ಮುಗಿದು ಬರ್ಪಂಚಿನ ದೇವಸ್ಥಾನ ಆ ದೇವಸ್ಥಾನ ಇತ್ತೆ ವಿಶ್ವವಿಖ್ಯಾತಿ ಆವಡುದಿತ್ತ ಆ ಕಟೀಲದ ದೇವಿನ ಕಾರ್ಣಿಕ ಉಂಜಿ ಕಡೆಯಂಡ ಆ ಕಾರ್ಣಿಕನು ಲೋಕವು ಪಸರಿಸನ ರೂಪಾಯಿ ಕೋಡಿಬೈಲ್ ನಾರಾಯಣ ಹೆಗ್ಡೆ ಆರು ಅಲ್ಪ ಆಡಳಿತ ಮುಕ್ತೇಶ್ವರ ಹಿಡಿದುಕ ಆ ಕಟೀಲ್ ಐಲದ ಕ್ಷೇತ್ರ ಭಾರಿ ಅಭಿವೃದ್ಧಿ ಆತದೆ ಪ್ರತಿ ಊರಿಲಾಡಬಹುದು ಕೈ ಮುಗಿದು ಬರ್ಪೇರಕ್ಕೆ ಆನ ದಕ್ಷ ಆಡಳಿತನೇ ಅವಜಿ ಸಾಕ್ಷಿ ದೇವಸ್ಥಾನದ ಆಡಳಿತನೇ ವಾ ರೀತಿ ಮಣ್ಪೋಡು ನಡೆದು ಏರಾಳ ತೆರಿಯೋ ನೋಡಿದ ಆಟ ಕಲ್ಪೋಡು ಅಂಚಿನ ನಾರಾಯಣ ಹೆಗ್ಡೆ ಕೋಡಿಬೈಲ್ ನಮ್ಮ ವೇದಿಕೆ ಆಸೀನರಾದವರು ಆರಿಗೆ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮತ್ತೊಂದು ಇನ್ನಿತ ಸಭಾ ಕಾರ್ಯಕ್ರಮದಲ್ಲಿ ಉದ್ದೀಪನ ಮಂತ್ರಿನ ಶ್ರೀ ನಾರಾಯಣ ಹೆಗ್ಡೆ ಕೋಡಿಬೈಲ್ ಆಡಳಿತ ಮುಕ್ತೇಶ್ವರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐಲ ಬೆರಡೆ ಶಾಲು ಪದ್ಧತಿ ಎದುರುಗೊಂಡಿರುವ ರಮೇಶ್ ಕೋಡಿ ಬೆರಡೆ ಅನ್ನೋದು ವೇದಿಕೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕಾಸರಗೋಡು ಜಿಲ್ಲೆದ ಯೋಜನಾಧಿಕಾರಿ ಶ್ರೀ ಮುಖೇಶ್ ಬರುಡಿತರು ಆರನ ಬದಲಾದ ಕೃಷ್ಣಪ್ಪ ಮೇಲ್ವಿಚಾರಕರು ಸುಂಕದ ಕಟ್ಟೆ ವಲಯ ಆರಿ ವೇದಿಕೆಗೆ ಬತ್ತುಲರು ಧರ್ಮಸ್ಥಳ ಕ್ಷೇತ್ರದೊಳದು ಒಂಜಿ ಮಲ್ಲಲ ಮೊತ್ತದ 1 ಲಕ್ಷ ರೂಪಾಯಿ ಧನ ಸಹಾಯ ಈಡಿಗೆ ಕೊಡುತ್ತಿನ ಕೃಷ್ಣಪ್ಪ ಮೇಲ್ವಿಚಾರಕರು ಮೂಲರು ಧರ್ಮಸ್ಥಳ ಸಂಘದ ಬಗ್ಗೆ ಮಾತನಾಡಲು ಗೊತ್ತುಂಡು ಊರು ಹೆಚ್ಚಿನ ಅಭಿವೃದ್ಧಿ ಕಾರ್ಯ ಅಪ್ಪಲ್ಲ ಅಕಲೆ ಐಗೆ ದುಂಬತ್ತಾದ ಸಹಕಾರ ಮಾಡ್ಕೊಂಡಿ ವೀರೇಂದ್ರ ಹೆಗ್ಡೆ ನೇತೃತ್ವದ ಧರ್ಮಸ್ಥಳ ಸಂಘ ಆರಿ ವೇದಿಕೆ ಆರಿಗೆ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಧರ್ಮಸ್ಥಳ ಸಂಘದ ಮೇಲ್ವಿಚಾರಕರ ಕೃಷ್ಣಪ್ಪ ಬೆರಡೆ ಎದುರುಗೊಂಡಿರುವ ಸಂತೋಷ್ ಬೆರಡೆ ಕೇಂದ್ರ ನನಂಜಿ ಮುಖ್ಯ ಅತಿಥಿಯಾಗಿ ವೇದಿಕೆಗೆ ಆಸೀನರಾದ ಶ್ರೀ ಕೆ.ಆರ್. ಜಯಾನಂದ ಅಧ್ಯಕ್ಷರೇ ಕೇರಳ ತುಳು ಅಕಾಡೆಮಿ ಕೆ.ಆರ್. ಜಯಾನಂದ ನಂಡ ಆರ್ನಪುದರ್ನ ಕೇನಂದ ನಕಲಿ ಏರ್ಲಪ್ಪಂದು ದಯನಂಡ ಹಲವಾರು ವರ್ಷದಕ ಮಂಜೇಶ್ವರ ಪರಿಸರಡು ಜನಸೇವೆಯನ್ನು ಮಲ್ತೊಂದು ಒಂಜಿ ನೇತೃತ್ವದ ತಂದು ಪುನಾರು ಇತ್ತೆ ತುಳು ಅಕಾಡೆಮಿದ ಕೇರಳ ಸ್ಟೇಟ್ ಅಧ್ಯಕ್ಷರಾದ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮತ್ತೊಂದು ಶ್ರೀ ಕೆ.ಆರ್. ಜಯಾನಂದ ಅಧ್ಯಕ್ಷರೇ ಕೇರಳ ತುಳು ಅಕಾಡೆಮಿ ಬೆರಡೆ ಶಾಲು ಪಾರ್ಟಿ ಎದುರುಗೊಂಡಿರುವ ಕೃಷ್ಣ ಕೋಮಂಗಲ ಬೆರಡೆ ಕೇಂದ್ರ ವೇದಿಕೆ ಮಲ್ಲ ಅತಿಥಿ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೇಳಿ ನಿರ್ದೇಶಕರೇ ಕ್ಯಾಂಪು ಮಂಗಳೂರು ಆಲೋಚನೆ ಮೂಳು ಒವ್ವೊಂಜಿ ಧಾರ್ಮಿಕ ಕಾರ್ಯಕ್ರಮ ಆಪುಲ್ಲ ಐತ ನೇತೃತ್ವದ ತಂದು ಎಂಚಿನ ಸಲಹೆ ಸೂಚನೆ ಕೊಡುದು ಐನ ನೇತೃತ್ವದ ಯಶಸ್ವಿಯಾದ ಮಲ್ಪನಂಚಿನ ಒಂಜಿ ಕೃಷಿಗೆ ಆರು ಪ್ರತಿ ಒಂಜಿ ವಲಯದ ಆರುಲೇರು ಈಡಗಲಂಚನೆ ಫಸ್ಟ್ ಹಿಡಿದು ಬುಕ್ಕನಿಗಳಿಗೆ ಬೋರ್ಡ್ ಐನ ಸಲಹೆ ಸೂಚನೆ ಸಹಕಾರ ಕೊಡುದು ಮಲ್ಲ ರೀತಿಯ ಒಂಜಿ ಧನ ಸಹಾಯ ಎಲ್ಲ ಕೊಡ್ತೇರು ಆರಿ ವೇದಿಕೆ ಆರಿಗೆ ಆರಡಿ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮತ್ತೊಂದು ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ನಿರ್ದೇಶಕರ ಕ್ಯಾಂಪು ಮಂಗಳೂರು ಆರಡಿ ಸಾಲು ಪಾಡ್ದೆ ಎದುರುಗೊಂಡಿರುವ ಅಶೋಕ್ ಪೂಜಾರಿ ಬೆರಡೆ ಕೇಂದ್ರ ವೇದಿಕೆಗೆ ಮುಖ್ಯ ಅತಿಥಿಯಾದ ಶ್ರೀ ಅಶೋಕ್ ಪೂಜಾರಿ ಲಾಲ್ಬಾಗ್ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಕಾಸರಗೋಡು ಜಿಲ್ಲೆ ಆರು ಬರುಡಿತರು ಆಲೋಚನೆ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಯಶಸ್ಸಿಗೆ ಹಲವಾರು ಉಪಕಾರವನ್ನು ಮಲ್ತನಾರು ಆರು ವೇದಿಕೆಗೆ ಬರೋದಿಲ್ಲ ಆರಿಲ್ಲ ಆತ್ಮೀಯವಾದ ಸ್ವಾಗತ ಮತ್ತೊಂದು ಅಂಜನೆ ಕಿರಣ್ ಕುಮಾರ್ ಶೆಟ್ಟಿ ವಿಲೇಜ್ ಆಫೀಸರ್ ಮೀಂಜ ಆರ್ಲ ವೇದಿಕೆಗೆ ಐನಾತ್ ಬೇಗ ಬರ್ಪೆಂದು ಮಂತೇರು ಆರಿಲ್ಲ ಯಾನೆ ಸ್ವಾಗತ ಮತ್ತೊಂದು ಸದಾಶ್ವರೈ ಬಿ ಮಾಜಿ ಪಂಚಾಯತ್ ಅಧ್ಯಕ್ಷರು ಆಲೋಚನೆ ನಮ್ಮ
ಬ್ರಹ್ಮಕಲಶೋತ್ಸವ ಸಮಿತಿದ ಒಂಜಿ ಸಲಹೆಗಾರರಾದ ಆರ್ಲ ಈ ವೇದಿಕೆ ಬರಡಿತ್ತಿನಾರು ಬರುವಿರಂತೋ ಜೋಡು ಆರೆಗಳ ಆತ್ಮೀಯವಾದ ಜನರಿಗೆ ಸ್ವಾಗತ ಮತ್ತೊಂದು ಅಂಜನೆ ಬುಕ್ಕಜಿ ವೇದಿಕೆ ಮುಖ್ಯ ಅತಿಥಿ ಶ್ರೀ ಶಿವಪ್ರಸಾದ್ ಭಟ್ ಕೋಡಿ ಶ್ರೀ ರಕ್ತೇಶ್ವರಿ ದೈವ ಕ್ಷೇತ್ರ ಬೇರಿಕೆ ಗೋಳಿ ಆರ್ನಲ ಜನ ಪರಿಚಯ ಜನಕಮೂಲ ಏರ್ಲಪ್ಪ ಅಂದು ಬೇರೆ ಕೋಡಿ ರಕ್ತೇಶ್ವರಿ ನಂಡ ಪ್ರತಿ ವರ್ಷಲ ಬಾರಿ ಗೌಜದ ಜಾತ್ರೆ ಜನಜಿ ಮನೆತನ ಅಲ್ಪದೊಂಜಿ ದೈವ ಕ್ಷೇತ್ರ ಕೋಡಿ ಬೇರಿಕೆಡು 5 ವರ್ಷದ ತುಂಬು ಬಾರಿ ಗೌಜದ ನೇಮವಂತನ ಉಂತುದಿತ್ತನು ಆ ಉಂತುದಿತ್ತನ ಜಾತ್ರೆನು ಕರಿ ವರ್ಷದಕ್ಕ ಬಾರಿ ಗೌಜಿಡಿ ಇಡೀ ಊರಿಗೆ ಗೊತ್ತಾಪನ ಲೆಕ್ಕ ಬಾರಿ ವಿಜೃಂಭಣೆ ಮಾಡ್ತದೆ ಇಲ್ಲಿ ಪುದರ್ ಪಡೆಯನ ಜನಜಿ ಶಿವಪ್ರಸಾದ್ ಭಟ್ ಕೋಡಿ ಆರು ವೇದಿಕೆ ಆರಿಗೆ ಈ ವೇದಿಕೆಗಾರನ ಆತ್ಮೀಯವಾದ ಸ್ವಾಗತ ಮತ್ತೊಂದು ಶಿವಪ್ರಸಾದ್ ಭಟ್ ಕೋಡಿ ಶ್ರೀ ರಕ್ತೇಶ್ವರಿ ದೇವ ಕ್ಷೇತ್ರ ಬೇರಿಕೆ ಗೋಳಿ ಬೇರೆ ಸಾಲು ಪಾಡದೆ ಈ ಕಾರ್ಯಕ್ರಮವು ಎದುರುಕೊಳ್ಳಬಹುದು ಸತೀಶ್ ವೇದಿಕೆ ಶ್ರೀಮತಿ ಕುಸುಮಾ ಮೋಹನ್ ಸದಸ್ಯರು ಮೇಂಜಾ ಗ್ರಾಮ ಪಂಚಾಯತ್ ದ್ವೇ ವಾರ್ಡ್ನ ಮೆಂಬರ್ ಆದಿತ್ತು ಪ್ರತಿ ವರಿಯನ ಸಮಸ್ಯೆಗೆ ಸ್ಪಂದಿಸಾದ ಜನಪ್ರತಿನಿಧಿಯಾದ ಪುದರ್ ಪಡೆಯನ ಜನರು ಇಡೀ ಮೂಲ ಕೊಮ್ಮಂಗಲ ವೇದಿಕೆ 2 ಹೆಚ್ಚಿನ ವ್ಯವಸ್ಥೆ ತನ್ನಬಹುದು ಮಂಪನ ಜನ ಶ್ರೀಮತಿ ಕುಸುಮಾ ಮೋಹನ್ ಬೇರೆ ವೇದಿಕೆ ಆರಣಿ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮತ್ತೊಂದು ಶ್ರೀಮತಿ ಕುಸುಮಾ ಮೋಹನ್ ಸದಸ್ಯರು ಮೇಂಜಾ ಗ್ರಾಮ ಪಂಚಾಯತ್ ಬೇರೆ ಶಾಲು ಪಾಡದೆ ಎದುರುಕೊಳ್ಳಬಹುದು ತುಳಸಿ ಬೇರೆ ಅಂಜನೆ ನನಗೆ ವೇದಿಕೆ ಶ್ರೀ ಬಾಬು ಯು ಪಚ್ಚಲಂಪಾರೆ ಧರ್ಮ ಋಷಿ ಬ್ರಹ್ಮಶ್ರೀ ಮುಗೇರ ಮಹಾಂಕಾಳಿ ದೇವಸ್ಥಾನ ಪಚ್ಚಲಂಪಾರೆ ಮೇರಂಜನೆ ಧರ್ಮದರ್ಶಿಯಾದ ಅಂಬೇಡ್ಕರ್ ಪ್ರಶಸ್ತಿ ಮತ ಪಡೆಯಿನಾರು ಆರೆ ಈ ಮುಗೇರ ಸಮುದಾಯಗಳಾದ ಮಲ್ಲಂಜಿ ಹೋರಾಟ ಮಂತ್ರಿ ಮಲ್ಲೆಡು ಆ ಸಮುದಾಯ ಎಡ್ಡೆ ಮನ್ಪರಿಗೆ ಪ್ರಯತ್ನ ಮಾಡ್ತಾರೆ ಆರಿಗೆ ಈ ವೇದಿಕೆ ಸನ್ಮಾನಗಳು ಆರಿ ವೇದಿಕೆ ಬತ್ತುಲೆ ಆರಿಗೆ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮತ್ತೊಂದು ಶ್ರೀ ಬಾಬು ಯು ಪಚ್ಚಲಂಪಾರೆ ಧರ್ಮದರ್ಶಿ ಬ್ರಹ್ಮಶ್ರೀ ಮುಗೇರ ಮಹಾಂಕಾಳಿ ದೇವಸ್ಥಾನ ಪಚ್ಚಲಂಪಾರೆ ಬೇರೆ ಶಾಲು ಪಾಡದೆ ಎದುರುಕೊಳ್ಳಬಹುದು ಪ್ರಜ್ವಲ್ ಗೋಳಿ ಶ್ರೀ ಸುಬ್ರಹ್ಮಣ್ಯ ಭಟ್ ಕೊಳಚಪ್ಪು ಪ್ರಧಾನ ಅರ್ಚಕರು ಶ್ರೀ ಶಾಸ್ತಾವೇಶ್ವರ ದೇವಸ್ಥಾನ ಕೊಳಚಪ್ಪು ಮುಲ್ಪನೆ ಮುಟ್ಟದ ಈಡೆಗಳ ಗ್ರಾಮ ದೇವಸ್ಥಾನ ಆದಿಪುನ ಜನ ಶಾಸ್ತಾವೇಶ್ವರ ದೇವಸ್ಥಾನ ಆ ದೇವಸ್ಥಾನದ ಪ್ರತಿನಿತ್ಯ ಅವ್ಯತೋ ಕಾಲದ ಪೂಜೆ ಮಂತದೆ ಆ ದೇವಸ್ಥಾನದ ಉನ್ನತಿಗೆ ಏಳಿಗೆಗೆ ಅಂತ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಮಾಡಿದ ಜನ ಸುಬ್ರಹ್ಮಣ್ಯ ಭಟ್ ಕೊಳಚಪ್ಪು ವೇದಿಕೆ ಆರಣೆ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮತ್ತೊಂದು ಶ್ರೀ ಸುಬ್ರಹ್ಮಣ್ಯ ಭಟ್ ಕೊಳಚಪ್ಪು ಪ್ರಧಾನ ಅರ್ಚಕರು ಶ್ರೀ ಶಾಸ್ತಾವೇಶ್ವರ ದೇವಸ್ಥಾನ ಕೊಳಚಪ್ಪು ಬೇರೆಗೆ ಶಾಲು ಪಾಡದೆ ಎದುರುಕೊಳ್ಳಬಹುದು ಐತ ಪಡಲಟಕ ಎರಡಕ್ಕೆ ಅನ್ನೋದು ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಅಂಜನೆ ವೇದಿಕೆ ಸಂಜೀವ ಅಮಿಯಪ್ಪದ ಅಧ್ಯಕ್ಷರೇ ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನ ಅಮಿಯಪ್ಪದ ಸಮಿತಿದ ಅಧ್ಯಕ್ಷರಾದಿತ್ತದೆ ಹಲವಾರು ವರ್ಷದ ಅಧ್ಯಕ್ಷರಾದಿತ್ತದೆ ಮುಲ್ಪದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾದ ಮನಪನಚನ ಸಂಜೀವ ಅಮಿಯಪ್ಪದ ವೇದಿಕೆ ಆರಣೆ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮತ್ತೊಂದು ಶ್ರೀ ಸಂಜೀವ ಅಮಿಯಪ್ಪದು ಅಧ್ಯಕ್ಷರು ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನ ಅಮಿಯಪ್ಪದು ಬೇರೆ ಸಾಲು ಪಾಡದೆ ಪದಪೆರಬಡಾದ ಅಭಿಷೇಕ್ ಬೇರೆ ಶ್ರೀಮತಿ ಶಾಲಿನಿ ಟಿಡಿಎಸ್ ಚೇರ್ಪರ್ಸನ್ ಮೇಂಜಾ ಆರ್ಯನ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮತ್ತೊಂದು ಅಂಜನೆ
ಇಂದ ಈ ಸಭಾ ಕಾರ್ಯಕ್ರಮದ ಲೇಸಿಗೆ ಬತ್ತು ಸೇರಿನ ಮಾತ ಭಕ್ತಾಭಿಮಾನಿಗಳಿಗೆಲ್ಲ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮಂತಂದು ಈ ಸ್ವಾಗತ ಭಾಷಣ ಮುಕ್ತಾಯ ಮಾಡಿ ಸಭಾ ಕಾರ್ಯಕ್ರಮದ ಬಿನ್ನೆಡೆ ಎತ್ಕೊಂಡು ನಂಚಿದ ರಘುನಾಥ್ ಕೊಮ್ಮಂಗಲ ಬೆರೆಗೆ ಸೊಲ್ಮೆರಲು ನಡದಬ್ಬು ಮಿತ ಚಾವಡಿ ಆಶೀರ್ವಾದದ ಮದಿಪುಣ ನಮ್ಮೊಟ್ಟಿಗೆ ಪಟ್ಟದ ಪುನಂಚನ ಶ್ರೀ ಶ್ರೀ ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗರಶ್ಮಿ ಕೊಂಡೆಯವರು ಉಪಳ ಬೆರೆಡೆ ಆಶೀರ್ವಾದದ ಮದಿಪುಣ ಪಟ್ಟದ ಬಂದೆ ಬಿನ್ನಯ ಮಾಡ್ತಾರೆ. आचार्य च भारती देवो नारायण श्रीशः देवी मंगलदेवता भवति यदनुभावात् एडमुकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च श्रीहरिगुरुभ्यो नमः. ಮಿಯಾಪದುವಿನ ಬ್ರಹ್ಮ ಮೊಗೇರ ಮಹಾಕಾಳಿ ದೇವಸ್ಥಾನದಲ್ಲಿ ದೈವಗಳ ಪ್ರತಿಷ್ಠೆ ಮಾಡಿ ನೇಮೋತ್ಸವದ ಮಹಾಪರ್ವ ಕಾಲದಲ್ಲಿ ನಡೆಯುವಂತಹ ಸಭೆಯಲ್ಲಿ ಸೇರಿದಂತೆಲ್ಲ ಸಜ್ಜನರೇ, ನಮ್ಮ ಊರಲ್ಲಿ ಒಂದು ದೈವಗಳ ಸಂಕೇತವೊಂದು ಜೀರ್ಣೋದ್ಧಾರಗೊಂಡು ಈ ಪರಿಸರಕ್ಕೆ ದೊಡ್ಡ ಬೆಳಕು ಸಿಕ್ಕಿದಂತಾಗಿದೆ. ಸಾಧಾರಣವಾದ ಬದುಕು ನಡೆಸುವ ನಾವು ದೊಡ್ಡ ಕಾರ್ಯವನ್ನು ಮಾಡುವಾಗ ಆ ದೇವರ ಕಾರ್ಯದ ಮಹಿಮೆ ಏನು ಅಂದರೆ ನಾವೆಲ್ಲ ನಮಗೆ ಗೊತ್ತಿಲ್ಲ ದೊಡ್ಡದಾಗ್ತೇವೆ. ದೇವರ ಅಸ್ತಿತ್ವ ಯಾಕೆ ಬೇಕು ಅಂತ ಹೇಳಿದ್ರೆ, ಈ ಲೋಕವನ್ನೆಲ್ಲ ನಡೆಸುವ ಇನ್ನೊಬ್ಬನಿದ್ದಾನೆ, ಅವ ನಮ್ಮನ್ನು ನಿಗ್ರಹಿಸ್ತಾನೆ, ಅನುಗ್ರಹಿಸ್ತಾನೆ. ಅಂತವನ ಸ್ವಾಧೀನದಲ್ಲಿದ್ದ ನಾವು ಅವನು ಮೆಚ್ಚುವಂತೆ ಬದುಕಬೇಕು ಎಂಬಂತಹ ಪ್ರಜ್ಞೆ ಮಾತ್ರವಲ್ಲ, ನಾವು ಮಾಡುವಂತಹ ಪಾಪ ಕಾರ್ಯಗಳಿಗೆ ಪುಣ್ಯ ಕಾರ್ಯಕ್ಕೆ ಫಲವನ್ನು ಕೊಡುವವನು ಭಗವಂತ. ಅಂತಹ ಭಗವಂತ ಎಲ್ಲ ಕಡೆ ನಮ್ಮನ್ನು ನೋಡ್ತಾನೆ. ಆದ್ದರಿಂದ ನಾವೆಲ್ಲೆಲ್ಲೂ ತಪ್ಪು ಮಾಡಬಾರದು, ಒಳ್ಳೆ ಕೆಲಸವನ್ನೇ ಮಾಡಬೇಕು ಎಂಬಂತಹ ಭಾವನೆ ಜಾಗೃತಿಗಾಗಲಿಕ್ಕಾಗಿ ನಮ್ಮ ಹಿರಿಯರು ನಮ್ಮಲ್ಲಿ ದೇವರ ಭಕ್ತಿಯ ದಾರಿಯನ್ನು ತೋರಿಸಿದ್ದಾರೆ. ನಮಗೆ ನಿರಾಕಾರನೂ ನಿರ್ಗುಣನೂ ಆಗಿರುವ ಎಲ್ಲ ಕಡೆ ಇರುವಂತಹ ಭಗವಂತನನ್ನು ನಾವು ವಿಗ್ರಹದಲ್ಲಿಯೋ ಅಥವಾ ಆಯುಧದಲ್ಲಿಯೋ ಮೊಗದಲ್ಲಿಯೋ ಸಂಕಲ್ಪ ಮಾಡಿ ಆ ದೈವದೇವರುಗಳನ್ನು ಆರಾಧನೆ ಮಾಡಿ ಫಲ ಪಡ್ಕೊಂಡು ನೆಮ್ಮದಿಯಿಂದ ಬದುಕ್ತೇವೆ. ಜೀವನ ಅಂದರೆ ಸುಖ ದುಃಖ, ನೋವು ನಲಿವು, ಸನಿಹ ವಿರಹ, ಹೀಗೆ ಗೊಂದಲಗಳು ದ್ವಂದ್ವಗಳು ಇರ್ತದೆ. ಆದರೆ ಇಂತಹ ಈ ಯಾತನೆಯ ಜಿಗುಪ್ಸೆಯಿಂದ ನಾವು ಕಂಗೆಟ್ಟು ಹೋಗುವ ನಮಗೆ ದೇವತಾರಾಧನೆ ನೆಮ್ಮದಿ, ಸಂತೃಪ್ತಿ, ಆತ್ಮಸ್ಥೈರ್ಯವನ್ನೆಲ್ಲ ಕೊಡುತ್ತದೆ. ಹಾಗಾಗಿ ತುಳುನಾಡಿನಲ್ಲಿ ನಾವು ವಿಶೇಷವಾಗಿ ಆರಾಧನೆ ಮಾಡುವಂತಹ ದೈವಗಳು ಮಹಿಮೆಯಿಂದ ಕೂಡಿದ್ದು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸಿ ನಮ್ಮನ್ನು ಕಷ್ಟದಿಂದ ಪಾರು ಮಾಡ್ತಾರೆ. ಅಂತಹ ದೈವದೇವರುಗಳ ಪುರಾತನ ಕಾಲದಲ್ಲಿ ಆರಾಧನೆ ಮಾಡಿದ ಪುಣ್ಯ ಸ್ಥಳದಲ್ಲಿ ಅದರಲ್ಲಿ ಸಮಸ್ಯೆಗಳು ಅಥವಾ ಇನ್ಯಾವುದೋ ಸಂಕಟದ ಕಾಲದಿಂದ ಅದೆಲ್ಲ ಒಂದು ಜೀರ್ಣಾವಸ್ಥೆಗೆ ಬಂದರೆ ಪುಣ್ಯಾತ್ಮದ ನೀವೆಲ್ಲ ಊರವರನ್ನು ಸೇರಿಸಿಕೊಂಡು ಇದರ ಪುನರ್ನಿರ್ಮಾಣ ಮಾತ್ರವಲ್ಲ ಪುನಃ ಪ್ರತಿಷ್ಠೆಯೊಂದಿಗೆ ಈ ಪರಿಸರದಲ್ಲಿ ದೊಡ್ಡದಾದ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ್ದೀರಿ. ನಿಮಗೆಲ್ಲರಿಗೂ ದೇವರ ಅನುಗ್ರಹ ಆಗಲಿ. ಇಂತಹ ದೇವತಾ ಸತ್ಕರ್ಮದಿಂದ ಈ ಪರಿಸರಕ್ಕೆ ಬರುವ ಎಲ್ಲ ಸಂಕಟ ಪರಿಹಾರವಾಗಲಿ ಮಾತ್ರವಲ್ಲ, ಇಡೀ ಜಗತ್ತಿಗೆ ಒಳ್ಳೆಯ ಸಂದೇಶ ಕೊಟ್ಟಂತಹ ಈ ತುಳುನಾಡಿನ ದೈವಾರಾಧನೆಯ ಮೂಲಕ ತುಳುನಾಡು ಎಷ್ಟು ಸುರಕ್ಷಿತವಾಗಿದೆ, ಎಷ್ಟು ಸುಶಿಕ್ಷಿತವಾಗಿದೆ ಎಂಬುದನ್ನು ಜಗತ್ತೆಲ್ಲ ನಮ್ಮ ಈ ತುಳುನಾಡು ಕಲಿತಾ ಇದ್ದಾರೆ. ಹಾಗಾಗಿ ಇಂತಹ ದೇವದೇವರುಗಳ ಕಾರ್ಯ ನಿರಂತರ ನಡೆಯು ನಮ್ಮಲ್ಲಿ ಧಾರ್ಮಿಕ ತುಂಬಿ ತುಳುಕಾಡಿ ನಮ್ಮಲ್ಲಿ ಒಳ್ಳೆಯ ಗುಣ ಜಾಗೃತಿ ಆಗಬೇಕು. ದೇವರ ಒಳ್ಳೆಯ ಭಕ್ತರಾದರೂ ದೇವರ ಸೃಷ್ಟಿಯ ಮೇಲಿರುವ ನಮ್ಮ ಹೊಣೆಯನ್ನು ನಾವು ಅರ್ಥ ಮಾಡಿಕೊಂಡು ಬದುಕಿದ್ರೆ ಮಾತ್ರ ಪೂರ್ಣತೆಯಾಗುತ್ತದೆ. ನಾವೀಗಲೇ ಬಹಳ ಹೊತ್ತು ಅಲ್ಲಿ ಕುಳಿತು ಮಾತನಾಡಿದೆವು. ನಮ್ಮ ದೇವರ ಆರಾಧನೆ ಜೊತೆಗೆ ಗಿಡ ಮರಗಳ ಸಂರಕ್ಷಣೆ ಆಗಬೇಕು, ಕೃಷಿ ಕಾರ್ಯದಲ್ಲಿ ನಾವು ತೊಡಗಿಕೊಳ್ಳಬೇಕು. ಮಾತ್ರವಲ್ಲ, ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವಂಥ ಹೊಣೆಯನ್ನು ನಾವು ಇದೇ ಸಂದರ್ಭದಲ್ಲಿ ಸಮಾನವಾಗಿ ನಾವು ಎಚ್ಚೆತ್ತುಕೊಳ್ಳಬೇಕು, ಅದನ್ನ ಪಾಲಿಸಬೇಕು. ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ದೇವರ ಪ್ರೀತಿಗೆ ಪಾತ್ರರಾಗಬೇಕು. ಕೇವಲ ದೇವರ ಸ್ಮರಣೆ ಮಾತ್ರವಲ್ಲ, ದೇವರ ಪೂಜೆ ಮಾತ್ರವಲ್ಲ,
ಪರಿಸರವನ್ನೆಲ್ಲ ಅದೇ ರೀತಿಯ ಗೌರವದಿಂದ ನಾವು ಸಂರಕ್ಷಣೆ ಮಾಡುವಂತಹ ಕಾರ್ಯವೂ ಮಾಡಬೇಕು. ಮಾತ್ರವಲ್ಲ, ನೋಡಿ, ಗಾಳಿ ನಮಗೆ ಬೇಕೇ ಬೇಕು. ಆದರೆ ಗಾಳಿ ಬಿರುಗಾಳಿ ಆದರೆ, ನೀರು ಬೇಕು ಪ್ರವಾಹವಾದರೆ, ನಮ್ಮ ಧಾರ್ಮಿಕ ಆಚಾರಗಳೆಲ್ಲ ಅದು ಅಗತ್ಯ ಬಂದಾಗ ಉಸಿರಾಡಲಿಕ್ಕೆ ಗಾಳಿ ಸಿಕ್ಕಿದ ಹಾಗೆ, ಬಾಯಾರಿಕೆಗೆ ನೀರು ಸಿಕ್ಕಿದ ಹಾಗೆ. ಆದರೆ ಅದೇ ಗಾಳಿ ಬಿರುಗಾಳಿ ಆಗುವಂತೆ ನಮ್ಮ ಆಚಾರ ಇರಬಾರ್ದು. ನಾವು ಮಾಡುವಂಥ ಯಾವುದೇ ಆಚಾರ ವಿಚಾರವಿರಲಿ ಅದು ಅನ್ಯರಿಗೆ ಅಪಹಾಸ್ಯದ ವಸ್ತು ಆಗಬಾರ್ದು. ಮಾತ್ರವಲ್ಲ, ನಮಗೆ ಗೊತ್ತಿಲ್ಲದೆ ನಮ್ಮ ಧರ್ಮಕ್ಕೆ ಕ್ಷಯವನ್ನುಂಟು ಮಾಡುವಂಥ ಕರ್ಮವಾಗಿ ಅದು ಪರಿಣಾಮ ಮಾಡಬಾರ್ದು. ಹಾಗಾಗಿ ನಮ್ಮ ಆರಾಧನೆಯಲ್ಲಿ ಇರುವಂತಹ ಒಳ್ಳೆತನವನ್ನು ಜಾಗೃತಿ ಮಾಡುವ, ನಮಗೆ ಗೊತ್ತಿಲ್ಲದೆ ಬರುವಂತಹ ಮೂಢನಂಬಿಕೆಯನ್ನು, ಅಂಧಶ್ರದ್ಧೆಯನ್ನು ದೂರ ಮಾಡುವುದಲ್ಲದೆ ಅನೇಕ ಆಚಾರಗಳು ನಮ್ಮ ಸಮಾಜವನ್ನು ದುರ್ಬಲಗೊಳಿಸುವಂಥದ್ದು, ನಮ್ಮ ಕುಟುಂಬವನ್ನು ವಿಂಗಡಿಸುವಂತಹ, ಸಂಕಟಕ್ಕೊಳಗಾಗುವಂತ ಮಾಡುವಂತಹ ಕಾರ್ಯ ನಾವದೇನಾದಿದ್ರೆ ಅದನ್ನೆಲ್ಲ ನಾವೆಲ್ಲ ಸೇರಿಕೊಂಡು ದೂರ ಮಾಡುವ ಮೂಲಕ ಇಂಥ ದೇವತಾರಾಧನೆ ಇನ್ನಷ್ಟು ಹೆಚ್ಚು ಮಾಡಿ ದೈವಗಳ ಪ್ರೀತಿಗೆ ಪಾತ್ರರಾಗಿ ಎಲ್ಲ ಕಷ್ಟ ಪರಿಹಾರವಾಗಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬಾಳುವಂತೆ ಇಲ್ಲಿನ ದೇವರುಗಳು ಅನುಗ್ರಹಿಸಲಿ, ಎಲ್ಲರಿಗೂ ಒಳ್ಳೆದಾಗಲಿ. ದೊಡ್ಡ ಕೆಲಸವನ್ನು ಮಾಡಿದ ನಿಮಗೆ ಮತ್ತೊಮ್ಮೆ ಅಭಿನಂದಿಸ್ತಾ, ಇಂಥ ಮಹತ್ ಕಾರ್ಯಕ್ಕಾಗಿ ದಾನ ಮಾಡಿದಂಥ ಎಲ್ಲಾ ದಾನಿಗಳಿಗೂ ದೇವರು ಶ್ರೇಯಸ್ಸನ್ನು ಮಾಡಲಿ ಎಂದು ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣಿಸ್ತಾ ನಮ್ಮ ಎಡ್ಡೆ ಕಾರ್ಯ ಪಡು ನಮ್ಮ ಮಲ್ಪನ ಹಾಲು ಕಾರ್ಯ ಪಡು ಪೂರ ದೇವರ ತೂಪೆರು ತುಳುನಾಡದ ದೈವ ದೇವರ ಕಾರ್ಯಕ ಅವು ಪನಿಯರೆ ಆ ಬಂದಿನ ನಮ್ಮ ಮಾತೆರ ದೈವ ದೇವರ ನಮ್ಮ ನಾಡ ದೇವರ ಖಂಡಿತ ನಮಗೆ ಫಲ ಕೊರ್ಪೆರು ಪಂಪಿನ ಆಶೀರ್ವಾದದ ಮದಿಪುರ ನಮ್ಮೊಟ್ಟಿಗೆ ಪಟ್ಟು ನಚ್ಚಿನ ಶ್ರೀ ಶ್ರೀ ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಮೆಂಬರಿಗೆ ಪ್ರಣಾಮಗಳು. ನನ್ನ ದುಬ್ಬು ಪಾತ್ರೆ ಬಡದು ವೇದಿಕೆ ದಿವ್ಯ ಉಪಸ್ಥಿತರು ಶ್ರೀ ವೇದಮೂರ್ತಿ ಉರ್ಮೆ ರಾಮ ಪ್ರಸಾದ್ ಬೆನ್ನಡೆ ಉಡಲದ ಮದಿಪುರ ಪಟ್ಟು ಬಂದು ವಿನಯ ಮಾಡ್ತಾರೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪೂಜ್ಯ ಸ್ವಾಮೀಜಿಗಳಿಗೆಲ್ಲ ಪ್ರಣಾಮವನ್ನು ಸಲ್ಲಿಸಬಂದು ವೇದಿಕೆ ತ್ರಂಚ ಮಾಧ ಭಗವತ್ ಭಕ್ತರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸಬಂದು ರಡ್ ದಾನಿಗೆಂಡ ಯಾನ ಕೋಡನೆ ರಗೊಟ್ಟು ಬಂತ ದಾನಿಗೆಂಡ ಯಾನ ದಾನ ಪಾತ್ರೆ ಗೊತ್ತು ಜಿ ಆಣದಂದು ಆಣ ದಾನಿಗೆಂಡ ಬಿರಮಳು ದೆತ್ತದು ಪಾತ್ರೆ ಬಂತಾರೆ. ಈ ರೀತಿ ಆದ ರೀತಿ ಬರ್ತಲು ಸ್ವಾಮೀಜಿಗಳ ಆರ್ಲ ಆಶೀರ್ವಚನ ಮಂತಾರೆ ಅವಿ ರೀತಿ ಆದ ರೀತಿ ಬರ್ತದೆ. ದಾನಿಗೆಂಡ ವಿಶೇಷವಾದ ಒಂದು ಎಡ್ಡೆ ರೀತಿಯ ಒಂದು ಬೇರೆನೆ ಮೂಳು ಮಾದ ಸೇರೊಂದು ಆ ಭಕ್ತರು ಈತ ಮಾದ ಮಂತೊಂದರೆ ನನಗೆ ಈತ ಮಾದ ಮಂತನ್ನ ಯಾರಂದು ದಾನಿಗೆಂಡ ನನ್ನ ಮಿತ್ತಗೆ ಮಾದ ಅನೇಕ ರೀತಿಯ ಮೂಳು ಕಾರ್ಯಗಳ ಆ ರೀತಿಯಾದ ನಿಬಂಧನೆಗಳು ಪೂರ ಉಂಡು. ಅವಳ ಮಾದ ನಿಕಲ್ನ ಕೈಟ್ ಎಡ್ಡೆ ರೀತಿ ಆಪಣಂಚನ ಆ ಒಂದು ಪುಣ್ಯ ಕೆಲಸನ ನಿಕಲ್ನ ಕೈಟ್ ಆಪಣಂಚನೆ ಆ ದೇವರ ನಿಕಲ್ ನಡಪಾದ ಕೊರಡು ಅವಿ ರೀತಿ ನನ್ನ ಮಿತ್ತಿಗೆ ಆ ದೈವದ ಪೂರ್ಣವಾದ ಅನುಗ್ರಹ ಮಾದರ ದಿಕ್ಕದು ಅವಿ ರೀತಿ ನನ್ನ ಈಡಗೆ ಬಿಡಂದೆ ನನ್ನ ಮಿತ್ತದ ಕಾಲಗಳ ನಾನು ಎಡ್ಡೆ ರೀತಿಯ ಅಭಿವೃದ್ಧಿನ ಸಾಧನೆ ನಡಪಾದ ನನ್ನ ಶಕ್ತಿನ ಮಾದರಿಗಳ ಅನುಗ್ರಹ ಮನಪಾದ ಕೊರಡು ಅಂತ ಬಂದ ಯಾನು ರಡ್ಡ ಪಾತ್ರನ ಯಾನು ಇದೆ ಗೊಂತಾವೆ. ಸೊಲ್ಲಲು ದಿವ್ಯ ಉಪಸ್ಥಿತರಾದ ಶ್ರೀ ವೇದಮೂರ್ತಿ ಉರ್ಮೆ ರಾಮ ಪ್ರಸಾದ್ ನಲ್ಲೂರವರಿಗೆ ನನ್ನ ದುಬ್ಬು ಮಿತ್ತ ಚಾವಡಿ ಶ್ರೀ ಬಾಬುಯು ಪಚ್ಚಲಾಂಪರಂಬರಿಗೆ ಮಾನಾದಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ ಶ್ರೀ ಬಾಬುಯು ಪಚ್ಚಲಾಂಪರಂಬರಿಗೆ ಮಾನಾದಿಗೆ ಮಿತ್ತ ಚಾವಡಿ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕದ ಪಚ್ಚಲಾಂಪಾರದ ದಿವಂಗತ ಶ್ರೀ ಮದ್ದು ಮೊಗೇರ ಬುಕ್ಕ ಶ್ರೀಮತಿ ಚನಿಯಾರು ದಂಪತಿಗಳ 4ನೇ ಮಗೆಯಾದ ಪುಟ್ಟಿಯರು ಮೊಗೇರ ಸಮುದಾಯದ ಜನಗಳನ್ನು ಒಟ್ಟು ಮಲ್ತಂದು ಮೊಗೇರ ಸಂಪ್ರದಾಯ ಆಚಾರ ವಿಚಾರಗಳನ್ನು ತಿರಿಪಾಯಿನಾರು 2058 ಮೊಗೇರ ಸರ್ವಿಸ್ ಸೊಸೈಟಿದ ಆಶ್ರಯ ನಡೆತಿನ ಮೊಗೇರ ಮಹಾಸಂಗಮ ಕಾರ್ಯಕ್ರಮಗಳು ಮೊಗೇರ ಸಮುದಾಯದ ಧರ್ಮದರ್ಶನ ಪಂಪಿನ ಪುದರ್ ಪಡೆಯಿನಾರು. ಅವೇತು ದೈವ ದೇವಸ್ಥಾನದ ಮುಕ್ತೇಶ್ವರರಾದ ಗೌರವ ಅಧ್ಯಕ್ಷರಾದ ಟ್ರಸ್ಟಿಯಾದ ಬೇರೆ ಬಿಂದಿನಾರು. ಮೊಗೇರ ಸಮುದಾಯದ ದೈವನ ಚಾಕಿರಿ ಎಂಚಮಲ್ಪಡು ಪಂಪಿನ ತೆರಿಯಂದಿನಗಳಿಗೆ ತೆರಿಪವೊಂದು ಅವೇತು ಮೊಗೇರ ಸಮುದಾಯದ ದೇವಸ್ಥಾನಗಳು ವೈದಿಕ ಮೊಗೇರ ಸಂಪ್ರದಾಯದ ರೈತರು ದೈವವನ್ನು ಪ್ರತಿಷ್ಠಾಪಿಸಿದರು. ಕಾಸರಗೋಡು ಜಿಲ್ಲಾ ಮೊಗೇರ ಸರ್ವಿಸ್ ಸೊಸೈಟಿಯ ನೇತೃತ್ವದಲ್ಲಿ ನಡೆಸಿದ ಮೊಗೇರ ಸಮುದಾಯದ ಉಚಿತ ಸಾಮೂಹಿಕ ಮದುವೆ ದುಂಬುವಂತ ಮಲ್ಪಾಯಿನಾರು. ಇರನ ಸಮಾಜ ಸೇವೆ ಎನ್ನುವುದು ಕಳೆದ ವರ್ಷ ಬಹುಜನ ಸಾಹಿತ್ಯ ಅಕಾಡೆಮಿದ ರಾಷ್ಟ್ರೀಯ ಸಮಿತಿಯ ಎಡ್ಡೆ ಸಮಾಜ ಸೇವೆಗಾದ ಗುರುಪುಣಂಚಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಿನಾರು. ಮೊಗೇರ ಸಮುದಾಯಕ್ಕೆ ಒಂದು ಸಂತಸದ ವಿಚಾರ ಇತ್ತೆ ಕಾಸರಗೋಡು ಜಿಲ್ಲಾ ಮೊಗೇರ ಸರ್ವಿಸ್ ಸೊಸೈಟಿಯ ಅಧ್ಯಕ್ಷರಾದ ಬ್ರಹ್ಮಶ್ರೀ ಮೊಗೇರ ಮಹಾಕಾಳಿ ದೇವಸ್ಥಾನ ಪಚ್ಚಲಾಂಪಾರ ಉಪ್ಪಳದ ಧರ್ಮದರ್ಶಿಯಾದ
ಪಚ್ಚಲಂಪಾರೆ ಉಮಾ ಭಗವತಿ ಭಜನಾ ಮಂದಿರದ ಗೌರವ ಅಧ್ಯಕ್ಷರಾದ ಕಾಂಕ್ರೀಟ್ ವರ್ಕರ್ಸ್ ಸೂಪರ್ವೈಸರ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಬೇಲೆ ಮಲ್ತುಂಡರು. ಈ ಸೇವೆಯನ್ನು ಗುರುತಿಸಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ ತಿಕ್ಕಿನ ಕುಶಿತ ವಿಚಾರವು ಬ್ರಹ್ಮಶ್ರೀ ಮೊಗೇರ ಮಾಂಕಾಳಿ ದೇವಸ್ಥಾನ ಮಿಯಪದೌದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪೊರ್ತುಡು ಮಿತ್ತ ಚಾವಡಿ ಇತನ ಬಿನ್ನೆರನ ಎದುರು ಇರೆಗೆ ಮಾನಾದಿಗೆ ಮಲ್ತುಂಡುಲ್ಲ ಬೆರೆಗೆ ಮಾನಾದಿಗೆ ಮಲ್ಪರವರಾದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆವರು ಪಡ ಬೆರಡ ಕೇಂದ್ರದಲ್ಲಿ ಸಮಾಜ ಸೇವೆಯನ್ನು ಕೈಗೊಂಡು ಶ್ರೀ ದೈವಲು ಆಯುರಾರೋಗ್ಯ ಸುಖ ಸಂಪತ್ತಿ ಪಡೆದುಕೊಂಡರು. ಬ್ರಹ್ಮಶ್ರೀ ಮೊಗೇರ ಮಾಂಕಾಳಿ ದೇವಸ್ಥಾನ ಮಿಯಪದವು ಅಂತ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಒಂದು ಸಂತಸದ ಕೊಡುಗೆ ಈ ಒಂದು ಎಲ್ಲಿಯ ಮಾನಾದಿಗೆ ಮಲ್ಲ ಮಟ್ಟದ ಮಾನಾದಿಗೆ ಬಂದು ಬಾಬುಯು ಪಚ್ಚಲಂಪಾರೆ ಬೆರಡ ಕೇಂದ್ರದಲ್ಲಿ ಪರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಬೇರೆ ಕಾರ್ಯಕ್ರಮಗಳು ಪಾಲ್ಪಡೆ ರೀತಿಯಲ್ಲಿ ಅವರ ಈ ಕಾರ್ಯಕ್ರಮಗಳು ಬೇಗ ಮುಳ್ತು ಪಿತೃಗಳಿಗೆ ಪ್ರಣಾಮಗಳು. ನನ್ನ ದುಬ್ಬು ಪಾದರೆ ಬಡಾದ ಸಭಾ ಕಾರ್ಯಕ್ರಮದಲ್ಲಿ ಉದ್ದೀಪನ ಮಲ್ತನ ಶ್ರೀ ನಾರಾಯಣ ಹೆಗ್ಡೆ ಕೋಡಿಬೇಲ್ ಆಡಳಿತ ಮುಕ್ತೇಶ್ವರ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಐಲ ಬೆರಡ ಕೇಂದ್ರದಲ್ಲಿ ಅಯಲೋದಿ ಅಪ್ಪೆ ದುರ್ಗಾ ಪರಮೇಶ್ವರಿ ಅಪ್ಪೆಗೆ ಸಾಷ್ಟಾಂಗ ವಂದನೆ ಮಲ್ತೊಂದು ಬ್ರಹ್ಮಕಲಶಾದ ಸ್ಥಳ ಸಾನ್ನಿಧ್ಯಲೆಗು ವಿಶೇಷವಾಯಿನ ತಂತ್ರಿಮುಖಿಯನ ವಿಶೇಷವಾಯಿನ ಶಕ್ತಿಕೋರ್ನ ಸಾನ್ನಿಧ್ಯಲೆಗು ಮಾತ ಅಡ್ಡಬುರೊಂದು ಪರಮ ಪೂಜ್ಯ ಸ್ವಾಮಿಗಳನ್ನ ಆಶೀರ್ವಾದ ನಟ್ಟೊಂದು ಈ ವಿಶೇಷವಾಯಿನ ಧಾರ್ಮಿಕ ಸಭೆತ ಅಧ್ಯಕ್ಷತೆಯನ್ನು ವಹಿಸೋಣ ಹಿರಿಯರು ಎಂಕಲ್ನ ಆತ್ಮೀಯರು ಈ ಪ್ರದೇಶದ ಮಲ್ಲ ಒಂಜಿ ವಿದ್ಯಾವಂತ ಕೃಷಿ ತಜ್ಞೆ ಎಕಡೆ ಪಂಡ ಇರು ದೂರದ ಪೇಂಟೆ ಪಟ್ಟಣ ಬೊತ್ತಲ್ಲಿ ಇರು ಒಡೆಗೋ ಎತ್ತದು ಅರಿ ನಾಡ್ಲ ನಂಗೆ ಒಂಜಿ ಕೃಷಿತ ಬಗ್ಗೆ ಸರಿಯಾಗಿ ನನ್ನ ಮಾರ್ಗದರ್ಶನ ಕೊರಿಯರ್ ಬೋಡೋದು ಎಂಕಲ್ ನಮ್ಮ ಯೋಗದಾನ ಚಂದ್ರಶೇಖರ್ ಚೌಟ್ರಿ ಮೂಲೂರು ಡಾಕ್ಟರ್ ಚಂದ್ರಶೇಖರ್ ಚೌಟ್ರಿಗೆ ಗೌರವದ ನಮಸ್ಕಾರ ಮಲ್ತೊಂದು ಮುಖ್ಯ ಅತಿಥಿ ಬಿನ್ನೆರಾಯನ ಈ ಮೀಂಜ ಪಂಚಾಯತದ ಪ್ರಥಮ ಪ್ರಜೆ ಎಂಕಲ್ನ ಆತ್ಮೀಯರಾಯನ ಸುಂದರಕ್ಕ ಅಂಜನೆ ಆರ್ನ ಒಟ್ಟಿಗೆ ಯಾರನ್ನ ಮೀಂಜ ಪಂಚಾಯತದ ಮೆಂಬರ್ ಎಲ್ಲ ಉಳ್ಳೇರು 2 ಜನ ಅಪ್ಪೆನಕ್ಲಿಂದ ಈ ವೇದಿಕೆ ಇಡಬಾರ್ದು ಅವಳು ಒಂದು ವಿಶೇಷ ಸಾಧಾರಣ ಅಪ್ಪೆನಕ್ಲು ತಿಪ್ಪಿನ ಕಮ್ಮಿ ಅಂಜನೆ ಎಂಕಲ್ನ ಆತ್ಮೀಯರಾಯನ ಕೇರಳ ತುಳು ಅಕಾಡೆಮಿದ ಅಧ್ಯಕ್ಷರು ಮಾತ ಸರ್ವ ಸಾಮಾಜಿಕ ರಂಗೋಡು ಮಾತೆರೆಗಳ ಬೋಡುತ್ತನಾರೆ ಎಂಕಲ್ನ ಆತ್ಮೀಯರು KR ಜಯಾನಂದರೇ ಅಂಚನೆ ಇತ್ತೆ ಸನ್ಮಾನಿತರಾಯನ ಎಂಕಲ್ನ ಊರ್ದಾರಾಯನ ಬಾಬು ಪಚ್ಚಲಂಪಾರೆ ಧರ್ಮದರ್ಶಿ ಬ್ರಹ್ಮಶ್ರೀ ಮೊಗೇರ ಮಾಂಕಾಳಿ ದೇವಸ್ಥಾನ ಪಚ್ಚಲಂಪಾರೆ ಅಂಚನೆ ಕೊಲ್ಚಾಪು ದೇವಸ್ಥಾನದ ನಿತ್ಯ ಕರ್ಮ ನಿತ್ಯ ಪೂಜೆನ ಕ್ರಮವತ್ತಾದ ವಿಧಿಯತ್ತಾದ ಮಲ್ಪನ ಸುಬ್ರಹ್ಮಣ್ಯ ಭಟ್ರೆ ಅಂಚನೆ ವೇದಿಕೆ ಹಿಡಿತನ ವಿಶೇಷವಾದ ಮಾತ ಉಳ್ಳೇರು ಎಂಕಲ್ನ ಆತ್ಮೀಯರನಾಗಲಿ ಮಾತ ವೇದಿಕೆ ಹಿಡಿತನ ಗಣ್ಯ ಅತಿ ಗಣ್ಯರೇ ಅಂಚನೆ ಈ ಕಾರ್ಯವು ಕೂಡ ಎತ್ತೋ ದಿನ ರಾತ್ರಿ ಬಗೆಯಲ್ಲಿ ಬೆಂದದು ಇಡೆ ಮುಟ್ಟ ಎತ್ತಾಯಿನ ನಿಖಿಲ್ ಮಾತ ನೆತ್ತ ಈ ಸಂಘ ಸಂಸ್ಥೆದ ಸರ್ವ ಸದಸ್ಯರಂಚಿನ ಬತ್ತನ ಪೂರ ಭಗವದ್ ಭಕ್ತರೆ ವಿಶೇಷವಾದ ಕಾರ್ಯಕ್ರಮ ಇನಿ ನಂಗೆ ಇಂಚೆನೆ ಎಂಕುಲು ಪಿದಾಯಿಡ್ದು ಬಾತಿರುಂಡ ಪಣೊಂದು ಉಪ್ಪ ಸಾಧಾರಣ ಎತ್ತಲ ಉಂಡು ಕಾರ್ಯಕ್ರಮ ಮರ ಹೆಚ್ಚಾಂಡು ಪಣೊಂದು ಉಪ್ಪ ಅಣ್ಣ ಹೆಚ್ಚಾಂಡು ಅನಿವಾರ್ಯ ಅದಲು ಒಪ್ಪುಂಡು ಒಂದಿತ್ತೆ ಕೆಲವು ಸರಿ ನರಮನೆಯಾಗ ಬೋಡದು ಬರ್ಪುನೆಂದುಂಟು ದೈವ ದೇವಸ್ಥಾನವು ಖಂಡಿತವಾದ ನಮ್ಮ ಶರಣು ರಘು ಎಂಕಲ್ ಒಂಜಿ ಆತ್ಮೀಯ ವ್ಯಕ್ತಿ
ರಘು ಲೆಪ್ಪನಾಗ ಬರಂದೆ ಅಂಚ ನನ್ಪು ನಾ ಒಂಜಿ ಮಸ್ತ್ ಕಾರ್ಯಕ್ರಮ ಎತ್ತಲುಂಟು ಕೆಲವೇನಿತ್ತೆ ರಘುಗೆ ಬೂಡದಿ ಬುಡ್ಲೇಕ ಆತನ ಅಂಚೆ ವಿಶೇಷವಾದ ಮುತುವರ್ಜಿದಿತ್ತನ ಆಯಂಕಲ್ನ ಆತ್ಮೀಯರಾಯನ ರಘುರಾಮ್ ಶೆಟ್ರೆ ತನ್ನಂಡ ದೈವ ದೇವಿರು ತುಳುನಾಡದ ಒಂದೊಂಜಿ ಆರಾಧನೆ ನಮ್ಮ ಇಡೀ ಪ್ರಕೃತಿನೇ ಆರಾಧನೆ ಮಲ್ಪನಾಗ ನಿಗ್ಲಿ ಮಾತ ಗೊತ್ತುಂಟು ಪರಪನ ಸುದೇನ್ಲ ಕೈ ಮುಗಿಯುವ ಪರಪನ ಉಚ್ಚುಗ್ಲ ಕೈ ಮುಗಿಯುವ ಗುಳೆಯನ ಮರಕ್ಲ ಕೈ ಮುಗಿಯುವ ವೈಕಿಂದಿಜ್ಜಿ ನಮ್ಮ ಇಡೀ ಪ್ರಕೃತಿನ ಆರಾಧನೆ ಮಲ್ಪನ ಐಟ್ಲ ವಿಶೇಷವಾದ ಈ ತುಳುನಾಡದೊಂಜಿ ಸಂಸ್ಕೃತಿ ಪಂಪ ನಾವು ವಿಶೇಷಡೊಂಜಿ ವಿಶೇಷ ಪಂಡೇರ್ ನೆತ್ತ ಹಿನ್ನೆಲೆ ಪಂಡೇರ್ ಒಂಜಿ ಸಮಾಜದಕ್ಲೆ ಒಂಜಿ ವ್ಯಕ್ತಿ ಆ ಸಮಾಜ ಈ ಸಮಾಜ ಆ ಜಾತಿ ಈ ಜಾತಿ ಅವು ಮಾತ ಒಂಜಿ ಕಾಲೋಡಿ ಇತ್ತೆ ಪೂರ ಪೋತುನು ಆ ಕಾಲೋಡ್ಲ ಮಾತಿರಲ್ಲ ಒಟ್ಟು ಮಲ್ತದೆ ಒವ್ವೇ ಒಂಜಿ ಸಮಾಜ ಮಲ್ತಲ್ಲ ಮಾತಿರಲ್ಲ ಒಟ್ಟು ಮಲ್ತದೆ ಇಂಚಿನ ಒಂಜಿ ದೈವಕೋಲನ ಒಂಜಿ ಪ್ರತಿಷ್ಠೆನ ಮಲ್ತೊಂದಿತ್ತೇರು ಇತ್ತದಾನೆ ಅದ್ರಲ್ಲಿ ಇತ್ತೆ ಮಾತ ಹಿಂದೂ ಸಮಸ್ತೆ ಆಯನ ನಂದು ಮಾತಿರಲ್ಲ ಮನೆ ದೈವ ಊರ್ದ ದೈವ ಗ್ರಾಮ ದೈವ ಮಾಗಣ ದೈವ ಅಂಚನೆ ಸೀಮೆದ ದೇವರು ಮಾತಿರಲ್ಲ ನಂಕಲ್ ಅಂಚನೆ ಉಂಟು ಸೀಮೆದ ಮಾಗಣ ದೇವಸ್ಥಾನ ಒಂಜಿಂದಾಂಡ ಊರ್ದ ದೇವಸ್ಥಾನ ಬೊಕ್ಕೊಂಜಿ ಅಂಚನೆ ಮನೆ ದೇವಸ್ಥಾನ ಮನೆ ದೇವರು ಮಾತ ಉಂಟು ಆಂಡಲ್ಲ ನಮ್ಮ ಇಂಚಿನ ಅಲ್ಪ ಬದ ಬಂದಾಗ ನಮ್ಮ ಮಾತಿರಲ್ಲ ಒಂಜಾದ ಬರ್ಪ ಮುಲ್ಪ ಆ ಜಾತಿ ಈ ಜಾತಿ ನಮ್ಮ ತೂತುಜ ಮೂಲತು ಎರಡ ಜಾತಿನದಾಲ ಪಣಿಯರದಲ್ಲ ಮಾತಿರಲ್ಲ ಒಟ್ಟು ಮಲ್ತು ನಮ್ಮ ಒಂಜಿ ಸಮಾಜ ಅದು ಮೂಲ ಬತ್ತು ಉಂಟದ ಅವು ಮಲ್ಲ ನಮ್ಮ ಹಿಂದೂ ಸಮಾಜ ಬಂಡ ವಿವಿಧತೆಯಲ್ಲಿ ಏಕತೆ ಮಾತಿರಲ್ಲ ಒಟ್ಟಿಗೆ ಮೂಲಲ್ಲ ನಮ್ಮ ಸಂಪ್ರದಾಯ ಹಲವು ಜನತ ಹಲವು ಸಂಪ್ರದಾಯ ಉಂಟಂದು ಬಂಟರ್ನಕಲೆ ಒಂದು ಸಂಪ್ರದಾಯ ಉಂಟು ಪೂಜಾರಿನಕಲೆ ಒಂದು ಸಂಪ್ರದಾಯ ಉಂಟು ಆಂಡಲ್ಲ ಈಡೆಗೆತ್ತನಾಗ ಏನು ಪೂರ ಬಿಡ್ದು ನಮ್ಮ ಪೂರ ಒಂಜಿ ನಂಗದಲ್ಲ ಭೇದ ಇಜ್ಜಿ ನನ್ಪ ನಾವು ಒಂಜಿ ವಿಶೇಷ ಒಂಜಿ ನೆಟ್ಟು ನಮ್ಮ ಮೂಲ ಬತ್ತು ಕೈ ಸೇರ್ದ ಕುರ್ಮಿ ತಂತ್ರಲು ನಲ್ಲೂರಾಯರು ಬಂಡ ನಿಗ್ಲಿ ಮಾತ ಗೊತ್ತುಂಡು ಎಂಗ್ಲೆ ವಿಶೇಷವಾದ ಪೈವಳಿಕೆ ಉಳ್ಳಾಲ್ತಿನ ಅಪ್ಪೆ ಎಂಗ್ಲ ಐಲುಡೊಂಜಿ ಪಾತ್ರೆ ಉಂಟು ಪೈವಳಿಕೆದ ಉಳ್ಳಾಲ್ತಿ ಬೇತತ್ತು ಐಲೋದಿ ಅಪ್ಪೆ ಬೇತತ್ತು ನನ್ಪನ ಅಂಚ ಪೈವಳಿಕೆಗೆ ಒಂಜಿ ವಿಶೇಷವಾಯಿನ ಸ್ಥಾನಮಾನ ಈ ಪ್ರದೇಶಡುಂಟು ದೈವಸ್ಥಾನಡು ವಿಶೇಷವಾಯಿನ ದೈವ ಬಂಡ ಪೈವಳಿಕೆನ ಉಳ್ಳಾಲ್ತಿದ್ದ ಎಂಗ್ಲೆ ಐಲೋದಿಗಳ ಪೈವಳಿಕೆಗಳು ಅಂಚಿನ ಒಂಜಿ ಅವಿನಾಭಾವ ಸಂಬಂಧ ಅಲ್ದ ದೈವಗಳು ರಾಜಾಂಗನೋಡು ನಮ್ಮ ಐಲೋದಿನ ಭೇಟಿ ಆಯರುಂಡು ವರ್ಷಗೊರ ಅಂಚನೆ ಅಜ್ಪ ವರ್ಷಗೊರ ಐಲ ಮೈದಾಂಡ್ ಮಲ್ಲ ಒಂಜಿ ಪೈಚಿಲ್ ನೇಮ ಅನ್ಪನ ಒಂಜಿ ಆಯರುಂಡವು ಮಾತ್ರ ಇತ್ತ ಆ ಒಂದು ಸುಮಾರು ವರ್ಷ ಅಜ್ಪ ವರ್ಷದ ಬೊಕ್ಕೆ ಎತ್ತೋ ವರ್ಷ ಆಂಡ್ ಅವಲ ಒಂಜಿ ಆಪನ ಕಾಲ ಬರು ಅಂಚ ಪೈವಳಿಕೆದ ಇತಿಹಾಸ ಇತ್ತಿನ ಒಂಜಿ ಕ್ಷೇತ್ರದ ಆ ತಂತ್ರದಾರು ಮೂಲ ಪ್ರತಿಷ್ಠೆ ಪುನರ್ ಪ್ರತಿಷ್ಠೆನಕ್ಕೆ ಶಕ್ತಿ ಕೊರ್ತಿರ್ದಂಡ ಐಕೆ ರಡ್ಡು ಪಾತೆರಜ್ಜಿ ಎಂಚಿನಲ್ಲ ದೇವರಿಗೆ ಶಕ್ತಿ ಕೊರ್ಪುನಾಗ್ಲಿ ಈ ತಂತ್ರನಗಲ್ ನಾ ವಿಶೇಷ ಅವಲಂಬನೆ ಮಕ್ಕಳು ಮಾತ್ರ ಇರೇಕ್ಲೆಲ್ಲ ನಮ್ಮ ಗೌರವಿಸೋಡಾಪುನ ರೇಗ್ಲೆತ್ತೆ ಆರೋಗ್ಯ ಸಮಾಜದಿಂದಲ್ಲ ಆರ್ನ ಮಗೆ ಇತ್ತ ಒಂಜೊಂಜೆ ಜನಾಂಗ ಎಂಕಲ್ನ ಉಚ್ಚಿಲತ ನೀಲೇಶ್ವರ ಪದ್ಮನಾಭ ತಂತ್ರಲಿನ ಮೂಜಿನೇ ಜನರೇಷನ್ ಇತ್ತ ಎಂಕಲ್ನ ಐಲ್ದುಲ್ಲೇರು ಅಂಚನೆ ಅಕಲ್ನಕಲ್ನ ಪರಂಪರೆಯನ್ನು ಒರಿತೊಂದುಲ್ಲೇರುತ್ತೆ ಅವೇ ನಂಗೆ ಒಂಜಿ ಹಿಂದೂ ನಮ್ಮ ಹಿಂದೂ ಧರ್ಮಸ್ಥರಿಗೆ ಅವು ಒಂಜಿ ಮಲ್ಲ ಒಂಜಿ ಎಡ್ಡೆ ಒಂಜಿ ಒಂದು ಉದಯ ಬಂಡ ಅವೇ ಅಂಡ್ ಅಕಲ್ನ ನಂತರ ಇರು ನೆನಪನಿಗೆ ಒರಿಯೊರಿಯೇನೆ ಅಕಲಿ ಈ ಪ್ರದೇಶಕ್ಕೆ ಕೊರೊಂದುಲ್ಲೇರು ತಂತ್ರಲೆಕ್ಕಲ ಯಾನೆ ಅಡ್ಡ ಬರೊಂದು ಈ ವಿಶೇಷವಾದ ಕಾರ್ಯಕ್ರಮ ಮಲ್ತನೇಕಿಲ್ಲ ಅಂಚೆನೆ ಈಡೆ ಬತ್ತ ರಡ್ಡು ಪಾತೆರ ಅವಕಾಶ ಮಲ್ತು ಕೊಡ್ತೇನೆ ವಿಶೇಷವಾದ ಎನ್ನ ಆತ್ಮೀಯ ರಘುಕುಲ ಅಂಚೆನಿಗಳಿಗೆ ಮಾತೆರೆಗಳ ಒಂದೇ ನಲ್ಲ ಕಾರ್ಯಕ್ರಮ ಸುಮಾರು ನಡಪರುಂಡು ಅವಲ ಸಾಂಗವಾದ ನಡಪಡು ಈ ದೈವಗಳಿಗೆ ಶಕ್ತಿ ಬರಡು ನಾವು ಮಾತೆರೆಗಳ ಆಯ್ತಾ ಶಕ್ತಿದ ಪ್ರಯೋಜನ ನಾವು ಮಾತ ದೆತುನ್ಗ ನಾವು ಮಾತ ಅಕೇರಿಗೆ ದಾನ ಬಂಡ ಈ ಏರೆ ತಂತ್ರಿ ಅವಡು ಸರ್ವೇ ಜನ ಸುಖಿನೋ ಭವಂತು ಎಂಚಿನ ಒಂಜಿ ಗಣವಮ್ಮ ಇಲ್ಲಡು ಮಲ್ತನಲ್ಲ ಅಕೇರಿಗೆ ಬಂಡ್ಪನೆ ಸರ್ವ ಜನಕ್ಲೆಗಳ ಎಡ್ಡಾವಡು ಲೋಕಾ ಸಮಸ್ತ ಸುಖಿನೋ ಭವಂತು ನಮ್ಮ ಹಿಂದೂ ಧರ್ಮದ ಒಂಜಿ ತಿರ್ಲಿ ಅಂಚ ಮಾತ ಸರ್ವ ಧರ್ಮಗಳ ಎಡ್ಡಾವಡು ಮಾತೆರೆಗಳ ಎಡ್ಡಾವಡು ಬಂದ ಕೇಳೊಂದು ಆ ದೈವಗಳಿಗೆ ನನ್ನರ ಅಡ್ಡ ಬರುಂದು ಎನ್ನರಡ್ಡ ಪಾತ್ರ ನುಂತವೆ ಜೈ ಹಿಂದ್ ಜೈ ಭಾರತ್. ತುಳುನಾಡದ ಜನಗಳು ಪ್ರಕೃತಿನ ಆರಾಧನೆ ಮಲ್ಪಿನಗಳು ದೇವಸ್ಥಾನಕ್ಕೂ ಬಂದಾಗ ನಮ್ಮ ಮಾತ ಒಂಜೆ ಜಾತಿ ನಮ್ಮ ಮಾತೆಲ್ಲ ಒಂಜಾತಿ ಹಿಂದೂ ಧರ್ಮನು ಒರಿಪುಗ ಪಂಪಿನ ಎಡ್ಡೆಪುದ ಮದಿಪನ ಕೊರನಂಚಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐಲದ ಆಡಳಿತ ಮುಕ್ತಸ್ಥರ ಶ್ರೀ ನಾರಾಯಣ ಹೆಡ್ಡೆ ಕೋಡಿಬೆಲ್ಲುಬೆರೆಗೆ ಸೊಲುನ ಸಂದೇತ ಮಲ್ತದ್ದು ನನ್ನ ದುಬ್ಬುಗು ಪಾತ್ರೆ ಬೋಡಾದು ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅಧ್ಯಕ್ಷರು ಮೀಂಜಾ ಗ್ರಾಮ ಪಂಚಾಯತ್ ಬೆರಡ ಕೇರಳ. ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷರಲ್ಲ ಉದ್ಘಾಟಕರಲ್ಲ ವೇದಿಕೆ ಹಿಡಿತನ ಮಾತಾ ಧನ್ಯರೇ ಮುಲ್ಪ ಸೇರಿದನ ಊರದ ಬಂಧುಲೆ ಎಲ್ಲಿಯ ಜೋಕ್ಲೆ ಮಹಿಳೆಯರು ನನಗೆ ಈ ಕಡೆ ಪನ್ಲೇಕನೆ ನಮ್ಮ ಈ ಮುಗೇರ ಸಮುದಾಯಗಳ ದರ್ಬೆ ಪಳ್ಳದಡ್ಕಗಳ ಒಂಜಿ ಸಂಬಂಧಗೆ ದುಂಬುಡ್ದಿಂಚಿ ಅವು ಒಂಜಿ ಸಂಬಂಧಪಟ್ಟನ ಅಂಚಿತ್ತನ ಒಂಜಿ ಕೂಟ ದೈವನ ಎಂಕು ದುಂಬೆ ಪನ್ಪೇರು ಪಳ್ಳದಡ್ಕ ದರ್ಬೆ ಬಳ್ಳದಡ್ಕಗಳ ಮುಗೇರ ಸಮುದಾಯಗಳ ಬಾರಿ ಒಂಜಿ ಸಂಬಂಧ ಅವು ಜಾತಿ ಮತ ಭೇದಜ್ಜಿ ದೈವ ದೇವರು ಮಾತೆರೆಗಳ ಒಂಜಿ
ಆ ಜಾತಿಗೆ ಒಂಜೊಂಜಿ ದೈವ ದೇವರಿಜ್ಜಿ ಮಾತೆರೆಗಳ ದೈವ ದೇವರು ಒಂಜೆ ನಮ್ಮ ಇನಿ ಅವೇ ರೀತಿ ಈ ಮುಗೇರ ಸಮುದಾಯದ ಮೂಜಿ ದೈವಲೇನ ಆರಾಧನೆ ಮಾಡ್ಕೊಂಡು ಅಂಚಿತ್ತಿನ ಬ್ರಹ್ಮಕಲಶೋತ್ಸವ ನಡೆತುಂಡು ಐಕಿತ್ತಿನ ಮಾತ ರೀತಿಯ ಕಾರ್ಯಕ್ರಮಗಳು ಮುಗಿದಿದ್ದೇರಿ ಅವೇ ವೇದಿಕೆಯನ್ನು ಒಂಜಿ ಸೃಷ್ಟಿ ಮಾಡ್ತಿದ್ದೇರಿ ಎಡೆ ರಘುವನ್ನೇ ಮೆರಣಿ ದಿಂಚು ಬಂದ್ಪೇರು ಟೈಮ್ ಡೇ ಮೀಟಿಂಗ್ ನಡಪುಂಡು ಇದು ಬಲ್ಲೆ ತಿಂಗಳಿಗೆ ಸುಮಾರು ಕಾರ್ಯಕ್ರಮ ಇತ್ತು ನಡೆದಾದ ನಾನು ಬೇಗ ಈ ಕಾರ್ಯಕ್ರಮ ಮಾಡಿದ್ದು ಪೋಪೆ ನಾನು ಈ ಕಾರ್ಯಕ್ರಮ ಮಾತ ವಿಧದ ಶುಭನ ಕೋರೊಂದು ನಮ್ಮದು ಅಪ್ಪನ ದಾದಾನ ಕಾರ್ಯಕ್ರಮಕ್ಕೆ ದಾನೇನ ಆವಡ್ ನಿತ್ತನ ನಮ್ಮ ಪಂಚಾಯತ್ ನಮ್ಮ ಕೊರಿಯ ಏಪಲ ಸಿದ್ಧಾಂತ ಬಂದೊಂದು ಯಾನೇ ರಡ್ಡು ಪಾತ್ರನು ಸೊಲ್ಮೆಲು ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅಧ್ಯಕ್ಷರು ಮೀಜ ಗ್ರಾಮ ಪಂಚಾಯತ್ ಬೇರೆಗೆ ನಡೆದೊಬ್ಬಗು ಪಾತ್ರ ಪಡಾದು ಶ್ರೀ ಕೆ ಆರ್ ಜಯಾನಂದ ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ ಬೆರಡ ಕೇರಳ ನಡೆದೊಬ್ಬಗು ಪಾತ್ರ ಪಡಾದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲ್ವಿಚಾರಕರ ರಣಜಿನ ಕೃಷ್ಣಪ್ಪ ಬೆರಡ ಕೇನೋದರ್ ಓಂ ಶ್ರೀ ಮಂಜುನಾಥಾಯ ನಮಃ. ಆರಾಧ್ಯ ದೇವರೇನ ಮಂಜುನಾಥ ಸ್ವಾಮಿನೇ ಮನಸಾರೆ ಸ್ಮರಣೆ ಮಂತೊಂದು ಮುಲ್ಪದ ಮಾತಾ ದೈವ ದೇವರಿಗೆ ಅಡ್ಡಬುರೊಂದು ಪೂಜಾ ಕಾವಂದಿರನ ಅಂಚನೆ ಮಾತ್ರ ಶ್ರೀ ಅಮ್ಮನ ಆಶೀರ್ವಾದನ ಬೇಡೊಂದು ಮೂಲು ವೇದಿಕೆಯಲ್ಲಿ ಪುನಃ ಮಾತಾ ಗಣ್ಯರಿಗೆ ವಂದಿಸ ಒಂದು ಇನಿ ನಿಜವಾದ ಎಲ್ಲ ಯೋಜನಾಧಿಕಾರಿ ಮುಖೇಶ್ ಸರ್ ಬೇರೆ ಈ ಒಂದು ಕಾರ್ಯಕ್ರಮಕ್ಕೆ ಬರಡುತ್ತೇನೆ ಆರ್ನ ಅನುಪಸ್ಥಿತಿ ಆರ್ನ ತುರ್ತು ಕೆಲಸದ ನಿಮಿತ್ತ ಬೇತೆ ಕಾರ್ಯಕ್ರಮಕ್ಕೆ ಹೋಗಿ ನಿರ್ದಿತ್ರ ಈ ಒಂಜಿ ಕಾರ್ಯಕ್ರಮಕ್ಕೆ ಹೆಂಗೊಂಜಿ ಭಾಗವಹಿಸುವ ಭಾಗ್ಯಲ ಈ ಒಂಜಿ ತಿಕ್ಕದಂಡು ಅಂಚನೆ ಕಾವಂದೇರ್ನ ಆಶಯದಂಚನೆ ಮಾತಾ ದೇವಸ್ಥಾನ ಅಭಿವೃದ್ಧಿ ಆವಡು ಪನ್ಪುನ ಉದ್ದೇಶಡ್ ಮುಲ್ಪದ ಕ್ಷೇತ್ರದ ಗುಲ್ಲ ಕಾವಂದೇರ್ನ ವಂಚರು ಆ ಕ್ಷೇತ್ರದ ಪ್ರಸಾದ ಈ ಕ್ಷೇತ್ರವು ಬರಡು ಪನ್ಪುನ ಉದ್ದೇಶಿಸಿ ಒಂದು ಮುಲ್ಪದ ಸಮಿತಗಳು ಸೇರೊಂದು ಧರ್ಮಸ್ಥಳಕ್ಕೆ ಹೋದಿತ್ತೇರೆ ಅಂಚನೆ ಆ ಪೋಯಿನ ಕಾರಣಗೋಸ್ಕರ ಇನಿ ಈ ಆ ಕ್ಷೇತ್ರಗಳ ಈ ಧರ್ಮಸ್ಥಳ ಕ್ಷೇತ್ರದ್ದು 1 ಲಕ್ಷ ರೂಪಾಯಿ ಅನುದಾನ ತಿಗದಿನ ಪನ್ಪುನ ಪಾತೆರ್ನ ಈ ಸಂದರ್ಭ ಪನೊಂದು ಬೇತದಲ ಯಾಂದಲ ಪಾತೆರ್ರ ಪೋಬುಜಿ ನನಾತ್ ಪಾತೆರ್ನಕಲು ಮಸ್ತ್ ಜನ ಉಲ್ಲೇರು ಈ ಒಂಜಿ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಮಿತ್ ಅಂಚನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮಿತ್ ಅಭಿಮಾನದ ಲೆತ್ತದು ಈ ಒಂಜಿ ಕಾರ್ಯಕ್ರಮದ ಉಪಸ್ಥಿತರಿಪ್ಪನ ಮಾತೆರೆಗಳ ವಂದಿಸದು ನಮ್ಮನ ಈ ಒಂದು ಕಾರ್ಯಕ್ರಮಕ್ಕೆ ಗುರುತಿಸೇನ ನಿಖಲೆ ಮಾತಾ ವಂದಿಸದು ಎನ್ನೆರಡು ಪಾತ್ರೆಯನ್ನು ಮುಕ್ತಾಯ ಮಂತೊಂದಲ್ಲ ಸೊಲ್ಮೆಲು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲ್ವಿಚಾರಕರ ಶ್ರೀ ಕೃಷ್ಣಪ್ಪ ಬೆರೆಗೆ ನಡೆದೊಬ್ಬಗು ಪಾತ್ರ ಪಡಾದು ಶ್ರೀ ಶಿವಪ್ರಸಾದ್ ಭಟ್ ಕೋಡಿ ಶ್ರೀ ರಕ್ತೇಶ ದೇವಿ ಕ್ಷೇತ್ರ ಬೇರಿಕೆ ಕೋಡಿ ಬೆರಡ ಕೇನೋನ ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಊರುಡು ದೈವಗಳು ದೇವರುಗಳು ಮತ್ತು ಬೆಳಕೊಂದುಳ್ಳೇರು ಅಂಚನೆ ನಮ್ಮ ಊರನ್ನೇ ಬೆಳಗಾವಡು ಮಾತನಾಡು ಸುಭಿಕ್ಷಾವಾಡು ಮಾತ್ರೆಗಳು ಎಡ್ಡಾವಾಡು ಪಂಡದ ಎನ್ನೆರಡು ಮಾತ್ರ ಸೊಲ್ಮೆಲು ಶ್ರೀ ಶಿವಪ್ರಸಾದ್ ಭಟ್ ಕೋಡಿ ಬೆರೆಗೆ ನಡೆದೊಬ್ಬಗು ಪಾತ್ರ ಪಡಾದು ಶ್ರೀಮತಿ ಕುಸುಮ ಮೋಹನ್ ಸದಸ್ಯರು ಮೀಜ ಗ್ರಾಮ ಪಂಚಾಯತ್ ಬೆರಡ ಕೇನೋರ ಇಂಥ ಧಾರ್ಮಿಕ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಅವೇ ರೀತಿ ಸೇರಿನ ಮಾತ ಗಣ್ಯ ವ್ಯಕ್ತಿಗಳೇ ಮೂಲ ಸೇರಿನ ಪ್ರತಿಯೊಂದು ಭಕ್ತಾಭಿಮಾನಿಗಳೇ ಮಹಿಳೆಯರೇ ಜೋಕುಲು ಅವೇ ರೀತಿ ಈ ಸಂಘದ ಈ ಮೂಲ ಕೆಲಸ ಮಂತ್ರ ಮಾತಾ ಕಾರ್ಯಕರ್ತರೇ ಫಸ್ಟ್ ನಮ್ಮ ಮೂಲ ಒಂದು ಮೀಟಿಂಗ್ ಸೇರಿನಾಗ ಮಾತ ಮಾಡೋಂತೇಳಿ ಎಂಚ ಈ ಒಂದು ದೈವಸ್ಥಾನ ದುಂಬು ಗುಣಪುಣ ಬಂಡದು ಮಸ್ತ್ ಒಂಜಿ ಬೇಜಾಡಿತೇರಿ ಕಾಸದ ಭಯಂಕರ ಪ್ರಾಬ್ಲಮ್ ಅಂಚೇದ್ರ ಆಂಡ ಆ ದೇವರನ್ನ ಒಂಜಿ ಸಹಾಯ ಇತ್ತದ ಒಯ್ನ ನಡಪದ ಕೊರುಳಿ ಮನ್ಪು ನಾವು ಮೂಲ ಇತ್ತದ ನಮ್ಮ ತೂನಗನೆ ನಾವು ಗೊತ್ತಾಗೋದು ಈತು ಬೇಗ ಇಂಚಿನ ಒಂಜಿ ಕಾರ್ಯಕ್ರಮ ಆಂಡ್ ಈತು
ಆಂಡ ಪಂಪುಡು ಒಂಜಿ ದೇವೇರ್ನ ಸಹಾಯ ಉಂಡು ನಮಗೆ ಮೂಲೆ ಗೊತ್ತು ಅಪ್ಪುಡು ಅಂಚ ಈ ಕಾರ್ಯಕ್ರಮಕ್ಕೂ ಸಹಾಯ ಮಂತನಂಚಿನ ಪ್ರತಿಯೊರಿಯಗಲ ಎಡ್ಡೆ ರೀತಿ ದೇವೇರ್ನ ಆಶೀರ್ವಾದ ಇಪ್ಪಡು ನನಗೆ ದುಂಬುಕಲ ಈ ಕಾರ್ಯಕ್ರಮ ಎಡ್ಡೆ ರೀತಿ ಆವಡು ಪಂಡದು ಯಾನ ಶುಭ ಆರೈಸೋದುಲ್ಲೆ. ಸೊಲ್ಲು ಶ್ರೀಮತಿ ಕುಸುಮ ಮೋಹನ್ ಸದಸ್ಯರ ಮಿಂಜ ಗ್ರಾಮ ಪಂಚಾಯತ್ ನಡದಬಗು ಪಾತ್ರೆ ಬಡದ ಶ್ರೀ ಸುಬ್ರಹ್ಮಣ್ಯ ಭಟ್ ಕೊಳಚಪ್ಪು ಪ್ರಧಾನ ಅರ್ಚಕರು ಶ್ರೀ ಶಾಸ್ತ್ರವೇಶ್ವರ ದೇವಸ್ಥಾನ ಕೊಳಚಪ್ಪು ಬೆರಡ ಕೇನೋಡ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರುದೇವ ಜಗತ್ಸರ್ವ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಭೂತನಾಥಾಯ ವಿದ್ಮಹೇ ಭವಪುತ್ರಾಯ ಧೀಮಹಿ ತನ್ನೋ ಶಾಸ್ತಾ ಪ್ರಚೋದಯಾತ್. ಆವಡಿ ಇನಿತಾದಿನತ್ತು ಈ ಮುಗೇರ ದೈವಸ್ಥಾನ ಏದೋ ವರ್ಷದಿಂಚಿ ತಿರ್ತಿರ್ದು ಮಿತ್ತು ಬರ್ತದೆ. ಆರಾಧನೆ ಮಾಡ್ತಾರೆ ಸಹಕಾರ ಬೋರ್ಡದು ಮುಲ್ಪ ಮಾಡ್ತೀವಿ ಅಂಚನೆ ಐಂದಕ್ಕೆ ಕೆಲಸ ಮಾಡ್ತಾನೆ ಚಿತ್ನ ಆಡಳಿತ ಸೇವಾ ಸಮಿತಿ ಆದಿ ರಘುನಾಥ್ ಶೆಟ್ಟಿ ನಿಮ್ಮರೆಗೆ ಸುರೂಟಾದ ಧನ್ಯವಾದ ಪಣೋಡು ಯಾನೆ ಮನಸ್ಸು ಮತ್ತೊಂದೊಳ್ಳೆ ಅವೇ ಪ್ರಕಾರವಾದಿ ರಾತ್ರಿ ಪಗಲಿ ಒದ್ದಾಟ ಮಾಡ್ತದೆ. ಇತ್ತನಾಕ್ಷನಾಡು ಮೂರುಗು ಆಂತೇರಿಗಳ ಇಲ್ಲಿಲ್ಲ ಹೋದು ಪಂಡದಿ ಅಡ್ಪಡ್ದು ಸಹಾಯ ಕೊಡಲು ಪಂಡದು ಎತ್ತೊಂದು ಬರ್ತದೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಓಡಾದಿ ಸಂಸಾಯ ನಂಚಿತ್ನ ರಘುನಾಥ ಶೆಟ್ಟಿಗೆ ತುಂಬ ವಂದನೆ ಮಾಡ್ತಾರೆ. ಅವೇ ಪ್ರಕಾರವಾದಿ ಎತೋ ಶೆಟ್ಟಿ ಮಾಡ್ಕೊಂಜಿತ್ನ ಈ ಕ್ಷೇತ್ರಗಳು ಏನು ಬರ್ತದೆ ಜಾತ್ರೆ ಮುಳ್ಪನೆ ಆಪನಂಚಿತ್ನ ನೇಮೋತ್ಸವದ ಸಮಿತಿಗೆ ಸಮಯೋಡು ಬರ್ತದೆ. ಕಥಾಶಾಸ್ತ್ರ ಯುವತಿಯರನ್ನು ಮಟ್ಟಡಿ ಗಣಹೋಮ ಮಾಡ್ತದೆ. ಆ ಸಂದರ್ಭಗಳು ಈ ಕ್ಷೇತ್ರ ಅಭಿವೃದ್ಧಿ ಆಗುವುದು ಒಂದು ಪಡ್ಕೊಂಡು ಉದ್ದೇಶದಿ ಒಂದು ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಅವೇ ಪ್ರಕಾರವಾದಿ ಇನಿತ್ಯಾದಿನಟ್ಟು ಈ ಕ್ಷೇತ್ರ ಅಭಿವೃದ್ಧಿ ಬರ್ತಿದೆ. ಬ್ರಹ್ಮಕಲಶೋತ್ಸವಾದಿ ಊರಿಗೆ ಪ್ರಪಂಚಿತ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಪಂಚಿತ್ನ ಶಕ್ತಿ ಆ ಕ್ಷೇತ್ರ ಆವಡಿ ಪಂಡೊಂದು ಆ ದೈವಗಳಿಗೆ ನಮಸ್ತೆ. ಇದೇ ಪ್ರಕಾರವಾದಿ ಈ ಕ್ಷೇತ್ರದ ಮೂಡಾಯಿ ಬಾಗೋಡು ಶಾಸ್ತಾವೇಶ್ವರನ ದೇವಸ್ಥಾನ ಏತೋ ವರ್ಷದಿಂದ ಹಡಾಡೂರ ಚಿತ್ನ ದೇವಸ್ಥಾನ 2008 ಬ್ರಹ್ಮಕಲಶ ಆದಿ ಆಯ್ನ ಅವು ನವೀಕರಣವಾದಿ ಇನ್ನಿತ್ತಾದಿನಟ್ಟು ವಿಜೃಂಭಣೆ ನಡತ್ತೊಂದು. ಅವೇ ಪ್ರಕಾರವಾದಿ ಗಣತೆ ಆಯ್ತು ಮೂಲ ಸ್ಥಳವಾಯಿನ ದೇಬೇರೆಗಾನೋಡು ಎಲ್ಲ 2ನೇ ತಾರೀಕಿಗೆ ವನಭೋಜನ ಬಲಿವಾಡು ಕೂಡ ಶತರುದ್ರಾಭಿಷೇಕ ನಡಪೆರಡು ಐಕ್ ಮಾಂತೆಲ್ಲ ಬರ್ತದೆ. ಆ ದೇಬೇರ ಅನುಗ್ರಹ ಪಡೆಯುವುದು ಈ ಹಿಂದಟ್ಟು ಹೆಣ್ಣೊಂದೊಳ್ಳೆ. ಅವೇ ಪ್ರಕಾರ ಮಾಡ್ತಂಚಿತ್ತ ಈ ಗ್ರಾಮದ ಆಕಳಿಗಳಾವಳಿ ಈ ಮುಳ್ಪ ಸೇವೆ ಸಭಾ ಅಧ್ಯಕ್ಷರಾವಳಿ ಅಂಜನೆ ಊರದ ಮಾಂತೇರಿಗಳ ಸಂದ ಒಂದು ಯಾರನ್ನ ಪಾತ್ರವನ್ನು ಸೊಲ್ಲು ಶ್ರೀ ಸುಬ್ರಹ್ಮಣ್ಯ ಭಟ್ ಕೊಳಚಪ್ಪು ಪ್ರಧಾನ ಅರ್ಚಕರು ಶ್ರೀ ಶಾಸ್ತಾವೇಶ್ವರ ದೇವಸ್ಥಾನ ಕೊಳಚಪ್ಪು ಬೆರಗ ನಡದಬಗು ಪಾತ್ರೆ ಬಡದ ಮಿತ್ತ ಚಾವಡಿಯಕಡೆ ಸನ್ಮಾನ ಶ್ರೀ ಬಾಬು ಪಚ್ಚಲಂಪಾರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಲು ರಚನೆ ಧರ್ಮದರ್ಶಿ ಬ್ರಹ್ಮಶ್ರೀ ಮೊಗೇರ ಮಹಾಕಾಳ ದೇವಸ್ಥಾನ ಪಚ್ಚಲಂಪಾರೆ ಬೆರೆ ಉಡಲ ಮದಿಪುಣ್ಯಗಳೊಟ್ಟಿಗೆ ಪಟ್ಟಣ ಬಂದು ವಿನಯ ಮಾಡ್ತವೆ. ಹರಿ ಓಂ. ಸಾನ್ನಿಧ್ಯೋಡು ಜಲದೂದ ನಿಲಯ ಏನಂಚಿನ ಮಾಗಣದಪ್ಪ ದುರ್ಗಾ ಪರಮೇಶ್ವರಪ್ಪೆಲ್ಲ ಮನಸಾರೆ ವಂದನೆ ಮಾಡ್ತದೆ. ಎಂಕುಲು ಆರಾಧನೆ ಪಂಚಿನ ಅಪ್ಪೆ ಚಾಮುಂಡೇಶ್ವರಿ ಅಪ್ಪೆಲ್ಲ ಪ್ರಾರ್ಥಿಸ ಒಂದು ಈ ಮನ್ನದು ಆರಾಧನೆ ಪಂಚಿನ ಅಪ್ಪೆ ಮಹಾಕಾಳಿ ಅಪ್ಪೆ ಕುಲದೈವವಾಯಿನ ಬ್ರಹ್ಮಮುಗೇರ್ಲು ಅಪ್ಪೆ ತಂಗಡಿ ತನ್ನಿ ಮಾಡಿಗೆಲ್ಲ ಪ್ರಾರ್ಥಿಸೊಂದು ಸಾರ್ಲ ಬಟ್ಟದ ಅಜ್ಜೆಲ್ಲ ದುಂಬುದೀದು ವೇದಿಕೆ ಎಡಿತಿನ ಇನ್ನಿತ ಸಭಾ ಅಧ್ಯಕ್ಷರೇ ಅವಳಿಕ ಉದ್ಘಾಟಕರೇ ಮಾಗನದ ಕ್ಷೇತ್ರದ ಮುಕ್ತೇಸರೇ ಅಂಚಿನೆ ವಿವಿಧ ಸ್ಥಳ ಸಾನ್ನಿಧ್ಯೋಡು ಮಾತ ಕಾರ್ಯ ನಿರ್ವಹಿಸಿನ ಮಾತ್ರೆಗಳ ಅಭಿನಂದನೆ ಕೃತಜ್ಞತೆ ಸಲ್ಲಿಸೊಂದು ವೇದಿಕೆದ ಮುಂಬೋಗುಡಿತಿನ ವೇದಿದ ಸಮಾಜದ ಸಮುದಾಯದ ಬಂಧುಗಳಿಗಳ ಕೃತಜ್ಞತೆ ಸಲ್ಲಿಸೊಂದು
ಇನಿ ಈ ಮಂದೆ ಕೆಲವು ವರ್ಷ ನೇಮೋತ್ಸವ ನಡೆದು ಬತ್ತನಂಚಿನ ಒಂಜಿ ಗಲಿಗೆ ದಾನ ಮೂರ್ತ ಬತ್ತನ್ನು ಮುಗಿಲಿಯೇರ್ ಬಣ್ಣ ಪ್ರಕಾರ ಕೀರ್ತಿ ಬೆಳಗಾದು ಬತ್ತು ಬ್ರಹ್ಮ ಕಲಶೋತ್ಸವದ ಒಂಜಿ ಇನಿತ ದಿನ ಬಾರಿ ಮಲ್ಲ ಯಾರಿ ಒಂಜಿ ಸಂತೋಷದ ದಿನ ಇನಿತ ನಮ್ಮ ಮೊಗೇರ ಸಮುದಾಯದ ಮಾತರೆಗಳ ಯಾನು ವಿನಂತಿ ಮಂತೊಂದು ನಮ್ಮ ದೈವದ ಕಟ್ಟ ಪ್ರಕಾರ ದೈವರಾಜ ಗುಳಿಗನ ನಮ್ಮ ಮುಲ್ಪ ಆರಾಧನೆ ಮಂತೊಂದಿಲ್ಲ ಜಾಗದ ಗುಳಿಗೆ ಅಥವಾ ಜಾಗದ ಕಾವಂದೆ 1001 ಗುಳಿಗೆ ಅಥವಾ 1001 ಬುಳ್ಳಿ ಇಜಿನ 101 ಗುಳಿಗೆ 101 ಬುಳ್ಳಿದು ನಮ್ಮ ಒಂಜಿ ಲೆಕ್ಕಾಚಾರ ಗುಳಿಗೆಗೆ 101 ಬುಳ್ಳಿಗೆ 101 ಗುಳಿಗೆ ಅಂತಾರೆ ಅವಾಗ ಗುಳಿಗನ ಆದಿ ಸ್ಥಳ ಹಾಕೊಂಡು ಕುಂಜಾರು ಕೋಡಿಂಗೇರು ಮರ್ದಾಲ ಬಟ್ಟೆ ಮರ್ದಾಲ ಕಿನ್ನಿ ಪಾಲ್ತೋಡು ಮುಂಡೋಡು ಜನನ ಹಿರಿಯಾಕನ ಸೆರಂಗಡು ಬತ್ತನ ದೈವ ಚೌಕಾರು ಮಂತ್ರ ಮೂರ್ತಿ ಗುಳಿಗ ಬಂದದು ದೈವದ ಆರಾಧನದ ಕಾಲೋಡು ಅವು ತೆರೆದು ಬರ್ಪಣಂಚಿನ ವಿಷಯ ತಲಪಾಡಿ ಕೋಟೆ ಕಾರಡು ಪಾಂಡ್ಯ ಬೈದೆ ಮರ್ದ ಬೈದೆ ಪಳೆ ಮಿಗೆನೆ ಅಕ್ಲೆನ್ನೆಲ್ಲ ಬುಡ್ತುಜಿಗೆ ದೈವ ಚೆಂಬುದ ಕೊಡಪನೋಡು ಕಂಚಿದ ಪಾಲೆಡು ಬಂದು ಮಂತದೆ ಮಂತ್ರೋಡು ಜಪ ಮಂತದು ಕೊಡಪುಣೆ ಕೊಂಡೋದೆತ್ತನಾಗ ಪಂಜಿಗುಡ್ಡೆ ಪಂಜದ ಗುಡ್ಡೆದ ಅನ್ಪೇರು ಮೊಗ್ರಾಲು ಪುತ್ತೂರದ ಆಕಾರ ಆಡೆತ್ತನಾಗ ಅಕ್ಲೆಗೆ ಆಯಸಾಪುಳಿಗೆ ತಂತ್ರಿಗಳಿಗೆ ಅಲ್ಪ ಮರತಾಡಿಟ್ಟು ಕೊಳ್ಳುದು ವಿಶ್ರಾಂತಿ ತೆಪ್ಪನಗ ಅಕ್ಲೆ ನಿದ್ರೆ ಬತ್ತನಿಂದ ಕಟ್ಟಿಡು ನಮ್ಮ ದೈವದ ನೇಮ ನೆರಿಯಾನಗ ಪಂಪು ಅಲ್ಪದ ಗುಳಿಗೆ ಪುಡಾದು ಹೋಪನೆಗೆ ಚೆಂಬುದ ಕೊಡಪನನು ಪುಡಾದು ಹೋಪನೆ ಪೋದು ತೂನಗ ಮೂಡಾಯಿಡು ಪುತ್ತೂರು ಕೊಟ್ಟಿಯ ಜೂಮಾದಿ ನನ್ಪುನ ಒಂಜಿ ಜಾಗೆ ಉಂಟು ಪುತ್ತೂರು ಕೊಟ್ಟಿಯ ಜೂಮಾದಿ ಆಡೆಗೆ ಹೋದು ಅಲ್ಪ ಜೂಮಾದಿನ ಒಂಜಿ ಅವತಾರ ಬಂದು ಅವು ಚೌಕಾರು ಗುಳಿಗೆ ನನ್ಪೇರು ಐಕೆ ಪಂಜಿರ್ಲಿನ ಲೆಕ್ಕ ಅಣಿಯಾವಡು ಜಕ್ಕೆದ ಅಣಿಯಾವಡು ಅಲ್ಪದ ಆ ಬಣ್ಣ ಪೂರ ಮಂಜಲ್ದ ಮಣ್ಣು ಬಣ್ಣ ಬಾರ್ದು ಅಲ್ಪ ಆರಾಧನೆ ಮಂಟೊಂದು ಅವು ಚೌಕಾರು ಗುಳಿಗೆ ನನ್ಪೇರು ಅಲ್ಪದ ಪೋನಗ ಮಾಯ್ಪಾಡಿದ ಅರಸುನ ಇಲ್ಲದ ಹೋಜುನಿಗೆ ಆಡೆ ಬೋದು ಅಣುದೆತ್ತದು ಸೀದ ಪೋನಗ ಪಟ್ಲ ನನ್ಪುಣಂಜಿ ರೋಡ್ ಉಂಟು ಸಾದಿ ಉಂಟು ಅಲ್ಪ ಪಾಲ್ತೋಡು ಮುಂಡ್ಯದ ಅನ್ಪುಣ ಈ ಜಾಗೆ ಆಡೆ ಪೋನಗ ಎಲ್ಲೆ ಚೌಕಾರು ನೇಲೆ ಚೌಕಾರು ಮರ್ದಾಲ ಬಟ್ಟೆಲ್ಲ ಮರ್ದಾಲ ಕಿನ್ನಿಲ್ಲ ಮೇಕ್ಲ ಪಳೆ ಮೆಗ್ಗೆನಾಗ್ಲಿ ದುಂಬದ ಕಾಲೋಡು ನಮ್ಮ ಮಕ್ಳೇನು ಒಂಜೇ ಪೋದರು ಎಲ್ಲ್ಯಾ ಮಲ್ಲ ಉಂಟು ಎಲ್ಲೆ ಚೌಕಾರು ಮಲ್ಲ ಚೌಕಾರು ಎಲ್ಲೆ ಕಿನ್ನಿ ನೇಲೆ ಕಿನ್ನಿ ನಿಂಚಪುರಲ್ಲಿ ಎತ್ತೊಂದು ನಂಜಿಕಲಿಗೆ ಅಕ್ಕಳೆ ಬೆಂದದು ಮುಟ್ಟಪಾಲೆಡು ಗಂಜಿ ಬತ್ತಂದೆ ಪೋಪೆರಿಗೆ ಗಂಜಿ ಬತ್ತಂದೆ ಪೋನಾಗ ದೃಷ್ಟಿ ಗುಳಿಗೆ ಐಕ್ಯ ದೃಷ್ಟಿ ಬಾಂಡಿಗೆ ಎಂಕ್ ಬಡ ಹಾಕೊಂಡು ಎಂಕ್ ಕೊರ್ಲೆ ಬಂದು ಅಪ್ಪಗ ಅಕ್ಲ ಬಂದರಿಗೆ ಇಂದು ಎನ್ನ ಬುಡದಿ ಜೋಕ್ಲೆಗೆ ಕೊಂಡು ಪುಣ ಗಂಜಿ ಹಾಕೊಂಡು ನಿಕ್ಕ ಕೊರ್ದ ಎನ್ನ ಜೋಕ್ಲು ಬುಡದಿ ಜೋಕ್ಲು ಉಪವಾಸ ಹಾಪೇರಿ ಅವು ಕೊರಿಯರ್ ಹಾಪುಜಂದು ಬಂದ್ಪೆರಿಗೆ ಅಪ್ಪಗ ಗುಳಿಗೆ ಬಂದ್ಪುಣಿಗೆ ಅಂಚಡ ಭತ್ತದ ಬಾರು ಪೋಪುಳೆ ಮುಟ್ಟಾಲೆಡು ಕುರ್ದಿದ್ದು ಎನನ ಆರಾಧನೆ ಮನ್ಪುಳೆ ಬಂಡದು ಆಣಿ ಗುಳಿಗೆ ಬಣ್ಣ ಒಂಜಿ ಪಾತೆರ ಅಪ್ಪ ನಮ್ಮ ಮಕ್ಕಳನ್ನೇ ಆ ಸಮಯಡು ಮೂಲ ನಿವಾಸಿಗಳನ್ನು ಪಣ್ಣದಿತ್ತೇರು ಮೂಲ ನಿವಾಸಿಗಳು ಮುಲ್ಪದ ಭೂಮಿ ಪುತ್ರೇರು ಬಂಡ ಅಂಚ ಆ ಮೂಲ ನಿವಾಸಿಗಳು ಕುಂಜಾರು ಕೋಡಿಂಗೇರು ಮರ್ದಾಲ ಬಟ್ಟೆ ಮರ್ದಾಲ ಕಿನ್ನಿ ಪಾಲ್ತೋಡು ಮುಂಡೋಡು ಜನ ಹಿರಿಯಾಕನ ಸೆರಂಗಡು ಬತ್ತನಂಚಿನ ದೈವ ಚೌಕಾರು ಮಂತ್ರ ಮೂರ್ತಿಲಿಗೆ ಬಂದು ನಮ್ಮ ಕುಂಜಿಪದರು ವಾ ದೇವಸ್ಥಾನವುಳ್ಳ ವಾ ದೈವಸ್ಥಾನವುಳ್ಳ ಅಡು ಮಧು ಕಾವು ಕನ್ಯಾದ ನಂತರ ಈ ಪಾತ್ರರು ನಮಗೆ ಸೀಮೆದ ದೇವರು ವಿಟ್ಲ ಪಂಚಲಿಂಗೇಶ್ವರ ದೇವರು ಅಡೂರು ಅಡ್ಡು ಮನ್ಪಾರಿಗೆ ದೇವರು ದಿಕ್ಕದ
ಮಧುರು ಮಧರು ಪಂಪನರಿಗೆ ದೇವರಿಗೆ ದಿಕ್ಕುದಿನ ನೆಟ್ಟನಿಗೆ ನಿಟ್ಟೋಣಿ ನಂತರಿಗೆ ದಿಕ್ಕುದಿನ ಕುಂಬಲೆಯಲ್ಲಿ ಗೋಪಾಲಕೃಷ್ಣ ಕನ್ಯಜ್ಜೆ ನಂತರಿಗೆ ದಿಕ್ಕುದಿನ ಇದು ಪೂರ ದೇವರ ದಿಕ್ಕಿನ ಈ ಮೂಲ ನಿವಾಸಿ ಮಧುರು 1350 ವರ್ಷದ ಇತಿಹಾಸ ಉಂಟು. ಮಧುರು ದೇವಸ್ಥಾನಕ್ಕೂ 1350 ವರ್ಷದ ಇತಿಹಾಸ. ಅವಾಗ ಆ ಟೈಮ್ ಮೊಗೇರ ಜನಾಂಗದ ನಮಗೆ ಇತಿಹಾಸ ಹೌದಾ ತೊಂದರೆ ಇದು ಸತ್ಯ ಅಲ್ಪದ ಶಾಸನಗಳು ಬರೆಯಲೇ 1350 ವರ್ಷದ ಇತಿಹಾಸವನ್ನು ಆ ಟೈಮ್ ಮೊಗೇರ ಜನಾಂಗದ ಒಂದು ಉಲ್ಲೇಖ ನೆಟ್ಟನಿಗೆ ಸದಾಶಿವ ದೇವರು ಮಾಲಿಂಗ ದೇವರು ನಿಟ್ಟೋಣಿ ನಂತರಿಗೆ ಕರಾಸುರ ರಾಕ್ಷಸೆ ತಪಸ್ಸು ಮಂಡೇರಿಗೆ ತಪಸ್ಸು ಮಂಡದು ದೇವರು ದಾನ ಅವಳು ಶಿವಲಿಂಗ ಬೋಡು ಯಾನೆ ಪ್ರತಿಷ್ಠೆ ಮನ್ಪಂದ ಅಂಚ ಕರಾಸುರ ಪ್ರತಿಷ್ಠೆ ಯಾನೆ ಪ್ರತಿಷ್ಠೆ ಮನ್ಪಂದರಿಗೆ ಅಂಚ ಕೊಯ್ಯರಿಗೆ ಮೂಜಿ ಶಿವಲಿಂಗನು ಕರಾಸುರ ರಾಕ್ಷಸೆ ಒಂಜಿ ತುಚ್ಚಿಲ್ಲ ರಡ್ಡು ಬಾಯಿಲ ಪತ್ತನೆ ಪೋಣೆ ಪೋಣನ ದೇವರು ಬಂದರಿಗೆ ಮಿತ್ತು ತುಯ್ಯರ ಬಳಿ ಅಂಚ ಭೂಗರ್ಭ ಭೂಮಿದ ಅಡಿಟೆಂದು ಪೋಣಗ ನೆಟ್ಟನಿಗೆ ಪಂಪನ ಜಾಗೆಗೆ ಮಿತ್ತು ತುಯ್ಯನೆ ಜಾಗೆ ಎತ್ತನಾದ ಮಿತ್ತು ತುಯ್ಯನೆ ಅಲ್ಪ ಶಿವಲಿಂಗ ಪೂರ್ಣ ಆ ಶಿವಲಿಂಗ ಉಂಟು ಅಲ್ಪಂಜಿ ಗುಹೆ ಜಾಮ್ರಿಯ ಗುಹೆ ಪಂಡ ಆ ಜಾಮ್ರಿಯ ಗುಹೆತ ಅಲ್ಪಟ್ಟು ಸೀದಲ ನಕ್ಕದು ಬರ್ತೇನೆ ಆ ಟೈಮ್ ನಿಟ್ಟೋಣಿ ನಂತನಾದ್ರೆ ನೆರೆಗಟ್ಟೆ ಕರ್ಕೊಂಡಾಗ ಈ ಶಿವಲಿಂಗದ ದಿಕ್ಕನೆ ಅಂಚೆ ನಿಟ್ಟೋಣಿ ನಂತನ ಜಾಗಕ್ಕೆ ನೆಟ್ಟನಿಗೆ ಮಂಟನಂತೆ ಪುತ್ತೂರು ಮಾಲಿಂಗೇಶ್ವರ ದೇವರು ಪುತ್ರೆ ಮಂಟನ ಆರಗೆ ದೇವರು ದಿಕ್ಕದ ನಂಚನೆ ಕಾರಿಂಜೇಶ್ವರರು ಕರಿಂಜು ಮಂಟನರಿಗೆ ದೇವರು ದಿಕ್ಕದ ಕೊಕ್ಕಡನು ವೈದ್ಯನಾಥ ದೇವರೆಲ್ಲ ವೈದ್ಯನಾಥ ದೇವರು ಮಂಟನ ಶಿಶಿಲಾಡು ದೇಸಿಲು ಮಂಟನರಿಗೆ ದೇವರು ದಿಕ್ಕದ ಕೊರತ್ಯಪ್ಪ ಈಡೆತ್ತನಗ ಇನ್ನು ಕೊರತ್ಯಪ್ಪ ಅನ್ಪಣೆ ಹೊಸಪ್ಪೆನ್ನೆಲ್ಲ ಮನ್ಪೆ ಆ ನಮ್ಮ ಮಕ್ಕಳು ಆತನ ದೈವ ಆತನೆ ಆಯ್ತ ಕಂಡನೆ ಹಾಕೊಂಡು ಕಿರುಮಳ ತಾಯೇ ಬಂದದು ಇಂದು ಪೂರ ನಾವು ಪುಸ್ತಕ ಕೊಡು ನಮ್ಗೆ ತೆರೆದು ಬರ್ಪಣಂಚಿನ ವಿಷಯ ಎಂಕಲ ಶಿರಾಡಿ ತಾಯಿ ಕೈತಲ್ಡು ಎಂಕ್ಲೆ ಅಲ್ಪಿತ ಕೆಲಸ ಒಂದು ಅಲ್ಪ ಶಿರಾಡಿ ದೈವ ಒಂದು ಆರಾಧನೆ ಮಂತಂದಿಲ್ಲ ಶಿರಾಡಿ ದೈವಗೂ ಎದುರುಡೆ ತೂಟೆ ಒತ್ತಂದೆ ಬೋಪನಾಗ್ಲಿ ಕಾಪಾಡೆ ಕಾಪಾಡ ಜನಾಂಗದ ಮೊಗೇರ ಜನಾಂಗದಕ್ಲೇನು ಕಾಪಾಡೇರನ್ನು ಮನ್ಕೊಂಡು ಎಲ್ಲಂಜಿ 18ನೇ ತಾರೀಕು ದಾನಿ ನಬಕ್ಕೆ ಸಿರುವ ಮಂಚಗಳ ನನ್ಪನಾಗೆ ಸಿರುವಾಡು ಅಲ್ಪ ಉಡುಪಿ ತಾಲೂಕದ ಸಿರುವ ಮಂಚಕಲ್ದೆ ಮೂಲದ ಬೆಟ್ಟು ಅನ್ಪಣ ಜಾಗೆ ಉಂಟು ಅಲ್ಪ ಮೂಲ ತೋಟನು ಅನ್ಪೇರು ಅಲ್ಪ ಪೇರು ಮೈಪುಣೆ ಮೊಗೇರ ಜನಾಂಗದ ಎಂಕಲ ವರ್ಷಲ ಹೋದ ಅಲ್ಪ ಪೇರು ಮೈಪುಣೆ ಅವಕ್ಕೆ ಬೇತವೇರಿ ವೈದಿಕರು ಏರುಳ್ಳೇರು ನಮ್ಮ ಮೊಗೇರ ಜನಾಂಗದ ಐಟೊಂಜಿ ಕಾಪಾಡೇರುಳ್ಳೇರು ಆರ್ಡ ಪೇರು ವೈಪುಣೆ ಇತರ ಜಾತಿ ಸಮುದಾಯದ ಅಕ್ಕಲು ಮಾತ್ರ ಬತ್ತದ ಅಕ್ಕಳ ಕೊರತು ಪೇರು ವೈಪುಣಂಚಿನ ಇತ್ತೆಲ್ಲ ನಡ್ತೊಂದೇ ಉಂಟು ಕುತ್ಯಾರು ಮಾಗನೆಡು ಬೈಲ ಸೂಡರ ಸ್ವಲ್ಪ ಕಟ್ಟು ಅಲ್ಪಡ್ದು ಬತ್ತನೆ ದೈವನೆ ವೇಣೂರುಗು ಬತ್ತ ವೇಣೂರುಡು ಚೌಟೇರು ಮಲ್ತಿಂಚಿನ ಕಟ್ಟು ಅರುವಡು ದೇವಿನ ಅಂದು ಮಲ್ತಂದು ಧರ್ಮಸ್ಥಳಕ್ಕೆ ಬತ್ತನೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಅಂದು ಮಲ್ತದು ಕಂಚಿಮಾರು ಕಟ್ಟೆಡು ಕಂಚನ ಮುಗೇರೆ ಮಲ್ತಿಂಚಿನ ಕಟ್ಟುಂಡು ಧರ್ಮಸ್ಥಳದ ಪಂಜುರ್ಲಿನ ಪಾರ್ದಡು ನಮಗೆ ತೆರೆದು ಬರ್ಪಣಂಚಿನ ವಿಷಯ ನಮ್ಮ ಮಾತ್ರ ಇನ್ನು ಗಮನಗುದಿಯರೆ ಬಂದುಲೆ ಅಪ್ಪ ಅಂಚಾದಿಪಣಿ ಕಟ್ಟು ನಮ್ಮ ದೈವದ ಕಟ್ಟು ಕೂಡ ಇಂಚ ಉಂಟು ಯಾಂತ ಇಂಚ ಪಾತ್ರೆ ಬೋಬುಜಿ ಮುಖ್ಯ ಇಂಚಂದ ಮುಲ್ಪ ಬ್ರಹ್ಮೇರನಿತ ನಮ್ಮ ಆರಾಧನೆ ಮಂತಂದು ಬ್ರಹ್ಮೇರನ ಬಂಡ ನಮಕ್ ದೇವರಾದ ನಮ್ಮ ಬ್ರಹ್ಮೇರನ ಆರಾಧನೆ ಮಂತಂದಿಲ್ಲ ಐನು ಬಿರ್ಮೇರಿಂದಲ ಮನ್ಪೇರು ಒಂಜಿ ಸಮುದಾಯದಕ್ಲೆ ಐನು ಬಿರ್ಮೇರು ಬಂಡದು ಭೂತದ ಆ ಕಟ್ಟಡು ಐನು ಬಿರ್ಮೇರು ಕೋಳನ್ನ ಬಂಡದಿಲ್ಲ ಮಂತಂದಿಲ್ಲ ನಮಕ್ ಬ್ರಹ್ಮೇರು ಮುಖ್ಯ ವಾ ಒಂಜಿ ಪ್ರಾರ್ಥನೆ ಮನ್ಪನಾಗ ಬ್ರಹ್ಮೇರ್ನ ಎದುರು ಅಂತದ್ದು ಪ್ರಾರ್ಥನೆ ಮನ್ಪಂಜಿನ ಒಂಜಿ ಇತಿಹಾಸ ಉಂಟು ಮುಲ್ಪ ಇತ್ತೆ ಅಪ್ಪೆ ಮಹಾಕಾಳಿ ಅಪ್ಪೆನೆಲ್ಲ ಒಂಜಿ ಸುರುಟು ನಮ್ಮ ಆರಾಧನೆ ಮಂತಂದಿಲ್ಲ ಬೇತ ಒಂಜಿ ಜಾಗೆಡೆ ಆರಾಧನೆ ಮಂತಂದು ತೆರೆದು ಎಕಡೆ ಪಣ್ಣ ಪ್ರಕಾರ ಅಪಗ ಮಹಾಕಾಲ್ದಿ ಅಪ್ಪೆ ದಾನೆ ನಮಕ್ ಬತ್ತನೆ ಬಂಡದಿತ್ತೆ ಮಾತೆ ತೆರಿಯಡ ಏನಂಚಿನ ವಿಷಯ ಈ ಮೊಗೇರ ಜನಾಂಗದಕ್ಲೆ ದಾನೆ ಮಹಾಕಾಳಿ ಬೇತೆವಾ ಸಮುದಾಯದಕ್ಲೆ ಇನ್ನು ಆರಾಧನೆ ಮನ್ಪಿಜರ ತಾಬಣ ದಾನ್ನ ಒಂಜಿ ತಪ್ಪು ಮಣಿತನಿಗೆ ಬೋಡಾದು ಅಪ್ಪೆ ಮಹಾಕಾಳಿ ನಮ್ಮ ಬಾಲೆನೆ ಮಾಯ ಮಂತನಿಗೆ ಅವು ಇನಿತ ನೇಮಡು ನಿಕ್ಲಿ ಪಣುವೇರು
ಆ ಮಾಯ ಮಂತ್ರ ದ್ವಾರ ನಮ್ಮ ಅಪ್ಪೆ ಮಹಾಕಾಲಿನ ನಂಬೋಡ ಬರ್ತದೆ ಐಕೊಂಜಿ ಬಾಲೆದ ಪಾಪೆ ಬುರ ನೀವು ಮನ್ಪೆರ ಉಂಡು ಅಪ್ಪ ಐನು ಬಾ ಮಾನಾದು ಕೊರಿಯರುಂಡು ಆ ಬಾಲೆನು ಮಾನಾದು ನಮಕ್ ಕೊರಿಯರುಂಡು ಐನು ಬಂಡಾರದ ಆ ಇಲ್ಲಡು ಐನು ದೀಪನಂಚಿನ ಒಂಜಿ ವಿಷಯ ಎಲ್ಲ ಉಂಟು ಅಂಚಾದೀಪುನಗ ಈ ಮಹಾಕಾಲಿ ತನ್ನಿಮಾಣಿಗ ಅಪ್ಪೆನ ಒಂಜಿ ಅವತಾರ ಅಪ್ಪನು ಮಹಾಕಾಲಿ ದೇವಿ ಕಂಚಿನಡಕದ ಮಿಂಚಿನ ಪದವುಡು ಬಾಳೆ ಕೋರ್ದಬ್ಬನು ಗುಯಲ್ದೆತ್ತೇನೆ ಒಂಜಿ ಕೋರ್ದಬ್ಬು ತನ್ನಿಮಾಣಿಗ ಪನ್ಪಣ ಒಂಜಿ ಆಟ ಅಥವಾ ನಾಟ ಕೊಡು ತೆರೆದು ಬರ್ಪುಣು ಎಂಕಲ ಆಡೆ ಪೋಯಿನಂಚಿನ ವಿಷಯನೇ ಎಂಕಲ ಪನ್ಪುಣೆ ಅಲ್ಪ ಕೋರ್ದಬ್ಬನು ಗುಯಲಿಡು ತಾರ್ಪೆರಿಗೆ ನೀರ್ದ ದಂಡು ಒಲ್ಪುಂಡು ತೂಲಾ ಪಂಡು ಅಂಚ ఆయన ಊರುಗಿಡಿ ಮಾಟ ಮನ್ಪುಣೆ ಕೋರ್ದಬ್ಬ ಅಂಚ ಅಲ್ಪದ ಅರಸುನಕ್ಲು ಇಂಚಿನ ದಿಯರ ಒಂದು ಮನ್ಪೊಡು వండದು ಗುಯಲು ತೋಡದು ಗುಯಲಿಡು ಜಪ್ಪಡದು ಐಕೆ ಪಾದ ಕಲ್ಲು ಆಸುಲಂಚಿನ ಅಂಚ ನಮ್ಮ ಅಪ್ಪೆ ತಂಗಡಿ ತನ್ನಿ ಮಾಣಿಗೆ ಎನ್ನ ಅನ್ನಾಡಿಗಳು ಓಡೆ ಪೋತಿರು ನಾಡೋಂದೆ ಬನ್ನಗ ಅಲ್ಪ ಈ ಗುಯಲದ ಆಡಿಟ್ಟು ಬುಲ್ಪುಣಂಚಿನ ಸೊರಗೆ ಉಂಡಿಗೆ ಅಂಚ ಅದಪ್ಪನಗ ತಂಗಡಿ ತನ್ನಿ ಮಾಣಿಗನ ಆ ಕೈಟ್ ಒಂಜಿ ಗೆಜ್ಜೆ ಕತ್ತಿ ನಂದು ಒಂಜಿ ಗೆಜ್ಜೆ ಕತ್ತಿ ಉಂಟು ಆ ಗೆಜ್ಜೆ ಕತ್ತಿಡು ದೃಷ್ಟಿ ಪಾರ್ದು ಐನು 14 ಗೇಟು ವೈಪುಣಗ ಈ ಕಲ್ಲು ಬುಡವನೆ ಒಂದು ಕೆಲವು ದೈವದ ನೆಟ್ಟು ಪುರ ನರ್ತನ ಸೇವಡು ತೆರೆದು ಬರ್ಪುಣ ಅಂಚ ತೂಣಗ ಇಟ್ಟು ಒಂಜಿ ಈ ಕೋರ್ದಬ್ಬ ಅನ್ಪಣಂಚಿನ ಜನ ಇತ್ತಲ್ಲ ಇಡುಂಡು ಅಂಚಾದಿಪ್ಪುಣಗ ತಂಗಡಿ ತನ್ನಿ ಮಾಣಿಗ ಈ ಸೀರೆಯನ್ನು ಜಪ್ಪುಡವನಿಗೆ 14 ಮರಂಗೆದ ಸೀರೆಯನ್ನು ಜಪ್ಪುಡವನೆ ಅವನ ಪನೋಡೊಂದು ನಿಕ್ಲೆ ವಿಷಯ ಗೊತ್ತಿತ್ತನ ವಿಷಯ ಅಂಚಾದಿಪ್ಪುನಗ ಇಟ್ಟು ಮಿತ್ತು ಬನ್ನಗ ಮಿತ್ತು ತೂದನಗ ಮೋಹ ಆಪುನಿಗೆ ಆ ಮೋಹ ಆಪನೆ ದ್ವಾರ 14 ಗಡಿಲವಡು 14 ಗೀಟಿಗೆ 14 ಗಡಿ ಅವಡು 14 ಗಡಿ ಆದು ಐಟ ನೆತ್ತಿರು ಬರೋದಂದು ಕೋಡ್ದಬ್ಬುಣ ಆ ನೇಮದ ಆ ನೆಟ್ಟು ತೆರೆದು ಬರ್ಪುನಂಚಿನ ವಿಷಯ ಇಂದು ಪೂರ ನಮ್ಮ ಮೊಗೇರ ದೈವದ ಇಟ್ಟು ಬರ್ಪು ಅಂಚಾದಿಪ್ಪುನಗ ಕೆಲವು ದಿಕ್ಕಡು ಮಹಾಕಾಲಿ ಅಪ್ಪನ ದುಂಬುಗು ಕೊಡಮಂದಾಯ ಪನ್ಪಣ ಒಂಜಿ ನೇಮಲ ನಡಪೆರ ಉಂಡು ಕೊಡಮಂದಾಯ ಈ ಕೊಡಮಂದಾಯ ದಾನ್ನ ಆನಿದ ಕಾಲಡು ಈ ಕೊಡಂ ಅಪ್ಪೆ ತಂಗಡಿ ತನ್ನಿ ಮಾಣಿಗನ ಮಾಮು ಮಾರೆ ನನ್ಪುಣ ಅರ್ನ ಪುದಾರು ಆರೆಲು ಮಾಯ ಮಂತ್ರಿ ಇದ್ದವರ ಅಪ್ಪೆ ತಂಗಡಿ ತನ್ನಿ ಮಾಣಿಗ ಒಂದು ದಾನೆ ಒಂದು ತೂನಗ ದೃಷ್ಟಿ ತೂನಗ ಇನಿ ಕೊಡಮಂದಾಯೆ ಮಾಮಲ್ಲ ಒಂಜಿ ಕೊಡಮಂದಾಯ ಬಂಡ ತೀಪಾರ ನನ್ಪುಣ ಜಾಗೆಡ ಮಲ್ಲ ಉಳ್ಳಾಯ ನೇಮಂದಲ ಪನ್ಪೇರು ಅಂಚಾದ ಪುನಗ ಇನಿ ಅಪ್ಪೆ ತೂನಗ ಅಪ್ಪೆ ತಂಗಡಿ ತನ್ನಿ ಮಾಣಿಕ ಮಹಾಕಾಲಿನ ರೂಪ ತೋಜಾದೆ ಬತ್ತನೆಗೆ ಅಂಚಾದಿ ಪುನಗ ಕೊಡಮಂದಾಯ ಕೈ ಮುಗಿದು ಪನ್ಪುಣೆಂದ ಅಪ್ಪೆ ಎನ್ನ ಸರ್ವ ತಪ್ಪಂಡ ಅಪ್ಪೆ ಎಂಕ ಮಾಪು ಅನ್ಪುಣೆ ಎಂದು ಕೊಡಮಂದಾಯ ಪನ್ಪುಣಿಗೆ ಅಂಚ ತನ್ನಿ ಮಾಣಿಗ ಮಹಾಕಾಲಿ ರೂಪಡು ಬತ್ತನೆ ಬಂದು ನಮಕ್ ಕೆಲವು ದೈವದ ನರ್ತನ ಸೇವೆ ನಮಕ್ ತೀರ್ಪುನಂಜಿನ ವಿಷಯ ನಾವು ಮಾತ್ರ ಇನ್ನು ಕೆಬಿಗುರಿಯರೇ ಬಂದುಲೆ ಇಂಚಿನ ಪುರ ಈ ಕತೆ ಉಂಟು ಅಂಚಾದಿ ಪುನಗ ನಮ್ಮ ಕುಲ ದೈವವಾಯಿನ ಬ್ರಹ್ಮ ಮೊಗೇರ್ಲಿ ಮೂಲದ ಬೆಟ್ಟು ಅನ್ಪುನ ಜಾಗೆಡು ಕುತ್ಯಾರು ಮಾಗಣೆ ಉಂಟು ಅಲ್ಪ ನಮ್ಮ ಇತ್ತೆಲ್ಲ ಎಲ್ಲ 17 ಮಾದರಿಗೆ ಪೇರು ಮೈಪುನ ಯಾಕಂದ್ರೆ ಪನ್ನಂಚಿನ ಪೇರು ಮೈಪುನಂಚಿನ ಒಂದು ವಿಷಯ ಉಂಟು ಅಲ್ಪ ನಮಕ್ ತೆಲಿ ಗಂಜಿ ಕೊಡ್ಪೇರು ತೆಲಿ ಗಂಜಿ ಪರದು ನಮ್ಮ ಮೂಲದ ಬೆಟ್ಟಕ್ಕೆ ಹೋಗ್ಪುಣೆ ಅಲ್ಪ ನಾಗಗ ಪೇರು ಮೈಪುಣೆ ಸಾಧಾರಣ ಬೇಷ ತಿಂಗೊಳ್ತ ಸುರುತ್ತ ಗುರುವಾರ ಮೊಗೇರ ದೈವಗಳು ಪುಟ್ಟುದನು ಅಕ್ಲ ಅಮ್ಮೆರ್ನ ಪುದರು ಮುದರೆ ಪಂಡದು ಅಪ್ಪೆನ ಪುದರು ಚನಿಯಾರು ಪಂಡದು ಪೊಸಕಲನ್ನು ಸಾಂಕನೆ ಬಂಡಿ ಜಾಲು ಗುತ್ತುದ ಮದನಪ್ಪ ಶೆಟ್ರು ಸಾಂಕದನೆ ತಂಗಡಿ ತನ್ನಿ ಮಾಣಿಗನ ಕಂಡನಿ ನೆತ್ತ ಕತೆ ಬರ್ಪಣ ಇಂಚ ನೇಮ ಕಟ್ಟಣಗ ಇತ್ತ ವಿಷಯ ಪೂರ ಇತ್ತ ಪಾರ್ಥನ ಪೂರ ನಮಕ್ ತೆರೆದು ಬರ್ಕೊಂಡು ಬಂದು ಅಂಚಾದಿ ಪುನಗ ನಮ್ಮ ದೈವಗಳು ಈ ಮಣ್ಣಿಗೆ ಇಂಚಿ ಬತ್ತದನೆ ಪಟ್ಟದ ಮಗುರು ಈ ಬಾಗಡು ಊರ ಬತ್ತದನೆ ಇಂಚ ಬೇಲ ಬೆಲಿಂಜ ಬಂಬ್ರಾನ ಪೈಕ ಮುಕ್ಕಾರಿ ಕಂಡ ಮಜಕ್ಕಾರು ಆಡೂರು ಪೇರಲೆ ಚಾಕಟ್ಟೆ ಅಜ್ಜಾವರ ಕೊಟ್ಯಗಂಜಿ ಆವಾರದೆತ್ತೊಂದು ಈಶ್ವರ ಮಂಗಲ ಸೀಮೆಗೆ ಬತ್ತನೆ ಈಶ್ವರ ಮಂಗಲ ಸೀಮೆಡು ಹೊಸ ಕಾಲನ ತಾರೆ ದೇವಾಲಯಗೂ ಮೂಜಿ ಸುತ್ತು ಬತ್ತಿನಂಚಿನ ಕಟ್ಟು ಬಂಡದು ನಮಕ್ ದೈವದ ಪಾರಿ ಅಥವಾ ಸಂದಿಡು ನಮಕ್ ತೆರೆದು ಪಂಚಿನ ವಿಷಯ ಇಂದು ಅಪ್ಪು ನಮ್ಮ ಮುಗೇರ ಜನಾಂಗದ ಇತಿಹಾಸದ ನಮ್ಮ ಪನ್ಪುನಂಚಿನ ಅಂಚಾದಿ ಪುನಗ ಎಲ್ಲಂಜಿ ಬೇಷ ತಿಂಗೊಳ್ದ ಸುರುತ್ತ ಗುರುವಾರ 17ಮ ತಾರೀಕ ಬಂದು ನಮಕ್ ಮೂಲದ ಬೆಟ್ಟು
ಪೇರು ಮೈಪುನಂಚಿನ ಒಂಜಿ ಗಲಿಗೆ ನಮ್ಮ ಮುಗೇರ್ಲು ಪುಟ್ಟುನ ದಿನಾಪುಂಡು ಕುತ್ಯಾರು ಮಾಗಣೆ ಅಂಚಾದಿಪ್ಪನ ಇಲ್ಲಿ ಮಾತೆಲ್ಲ ಬರುಡು ಬುಕ್ಕ ಸಾರ್ಲ ಬಟ್ಟದ ಅಜ್ಜನ ಒಲ್ಪ ಮೊಗೇರ ಜನಾಂಗದ ಒಲ್ಪ ಆರಾಧನೆ ಮನ್ಪುಲ ಅವಳು ಸಾರ್ಲ ಬಟ್ಟದ ಅಜ್ಜನೆ ಬೋಡು ಐತ ಒಂಜಿ ಕತೆಲ್ಲ ಈ ಮುಗೇರ್ಲನ್ನ ಸಂದಿಡು ಬರ್ಬೋದು ಅವು ದಾಯೇ ನಮ್ಮ ಆರಾಧನೆ ಬೇತೆವಾ ಇತ್ತೆ ಮಾತಾ ದಿಕ್ಕಿಲ್ಲ ಆರಾಧನೆ ಮನ್ಪುವರು ಇತ್ತೆ ಆ ಇಜ್ಜಿಂದ ಮನ್ಪೂಜಿ ಆಂಡ ಮೊಗೇರ ಜನಾಂಗದ ಓಲು ಕಲಾ ಕೂಟ ಒಯ್ಪು ಉಂಡು ಅಲ್ಪ ಸಾರ್ಲ ಬಟ್ಟದ ಅಜ್ಜನ ಶಕ್ತಿ ಉಂಡೇ ಉಂಟು ಐತ ಒಂಜಿ ಕತೆನೆ ಬೇತೆ ಬಂಧುಗಳು ಯಾನ ಹೆಚ್ಚ ಪಾತ್ರ ಬೋಬುಜಿ ದಯಬಂಡ ನನ್ನದ ಕಾರ್ಯಪುರ ನಡಪೆರಪ್ಪುಡು ಐಕ್ ಬಾಡದು ನಮಕ್ ಯಾನ ಈತೆ ವಿಷಯ ಪನ್ನೆ ಅಂಚಾದಿಪ್ಪುನಗ ನಿಕ್ಲಿ ಬ್ರಹ್ಮ ಕಲಶಸ್ತೋಡು ಭಾಗವಹಿಸಿನಕ್ಲಿ ಮಾತ್ರೆಗಳಿಗೆ ದೈವ ದೇವರು ಅನುಗ್ರಹ ಮನ್ಪಡು ಅವು ಲೆಕ್ಕ ಮುಲ್ಪ ರಾತ್ರಿ ಪಗೆಲಿ ಎಡ್ಡ ಕೆಲಸ ಮಂತನಕ್ಲಿ ಅವು ಲೆಕ್ಕ ಬರಂದನ ಸಂಸಾರದಕ್ಲಿ ಇತ್ತಂದ ಅಕ್ಲೇಗ್ಲ ದೈವ ದೇವರು ಅನುಗ್ರಹ ಮನ್ಪಡು ಅಕ್ಲೇಗ್ಲ ಅಂತಿನ ಸಾಂಪತ್ತಿಕವಾದ ಆ ದೈವದ ಅನುಗ್ರಹ ತಿಕ್ಕಡು ಬಂದಲ ಪ್ರಾರ್ಥನೆ ಮಂತದ್ದು ನಿಕ್ಲೆ ಮಾತ್ರೆಗಳ ಯಾನ ಅಭಿನಂದನೆ ಕೃತಜ್ಞತೆ ಸಲ್ಲಿಸಾಂದು ಎನ್ನ ಈ ರಡ್ಡು ಪಾತ್ರನ ಯಾನ ಉಂತಾಬೆ ಜೈ ಭಾರತ್ ಜೈ ಮುಗೇರ್ ಮೊಗೇರರು ಭೂಮಿ ಪುತ್ರರು ಎಂಚ ಮೊಗೇರರ್ನ ಇಡೀ ಚರಿತ್ರೆ ನಮ್ಮ ದುಂಬುದೀನಂಚಿನ ಶ್ರೀ ಬಾಬಯ್ಯು ಪಚ್ಚಲಂಪರ ಬೆರೆಗೆ ಸೊಲುಮಿನ ಸಂದೇತ ಮಲ್ತೊಂದು ನನ್ನದೊಂಬುಗು ಪಾತ್ರೆ ಬೋಡಾದು ಸಭಾ ಕಾರ್ಯಕ್ರಮದ ಗುರುಕಾರ್ಮೆನ ವಯಸ್ಸಿನಂಚಿನ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಚೌಟ ಅಂಬೇರ್ ನಡೆದು ಉಡಲ ಮದಿಪುನ ಪಟ್ಟು ನಡುಪಂದು ಭಿನ್ನಯ ಮಾಡ್ತಾನೆ. ಈ ಸಭೆಟ್ಟು ಎದುರ್ಭಾಗದ ಕುಲ್ಲನ ಮಾತ ಬಂದುಲೆ ಅಂಚನೆ ವೇದಿಕೆಡಿತ್ತಿನ ಮಾತಗಣ್ಯ ವ್ಯಕ್ತಿಗಳು ಪನ್ಪುನ ವಿಷಯಲೇನು ಪೂರ ಪಂಡೇರು ಯಾನ ಒಂಜಿ ಅಥವಾ ರಡ್ಡು ವಿಷಯ ಪಂಡದು ಎನ್ನ ಪಾತ್ರನ ಅಂತ ಯಾನು ಭಾರಿ ಎಲ್ಲಿಯ ಪ್ರಾಯಡ್ನಾಗ ಸಾಧಾರಣ ಇಂಕ 10-15 ವರ್ಷ ವಯಸ್ಸು ಪಂಡ ಒಂಜಿ 15 ವರ್ಷಕ್ಕೂ ತುಂಬುದ ವಿಷಯ ಎನ್ನ ಊರುಡು ಪಂಡ ಮೂಲೆ ತೀರ್ಥ ದರ್ಬೆ ಹೊಲತಡ್ಕಡೆ ಈ ಜಾತ್ರೆ ನಡತೊಂದಪ್ಪನಾಗ ಯಾನು ಹೋದ ಐತೊಟ್ಟಿಗೆ ಭಾಗವಹಿಸ ನೆನಪು ಎಂಕ್ ಇನ್ನಿಲ್ಲ ಭಾರಿ ಕ್ಲಿಯರ್ ಆದುಂಟು ಅಪ್ಪಗ ಈ ಜಾತ್ರೆ ಬಂಡ ಎಂಕ್ಲೆ ಮಾತ್ರ ಬಹಳ ವಿಶೇಷ ಎಲ್ಲೆ ಪ್ರಾಯಡೆ ನಮ್ಮ ಕೈತಲ್ಲು ಕೋಳಿಯೂರದ ಜಾತ್ರೆ ಮೂಲು ಬೇರಿಕೇಡು ನಮ್ಮ ರಕ್ತೇಶ್ವರಿ ಜಾತ್ರೆ ಎಂಕಲ್ನ ಮಲ್ರಾಯನ ಜಾತ್ರೆ ಬುಂಡ ಇನಿ ನಮ್ಮ ವೈನಿ ಪ್ರತಿಷ್ಠಾಪನೆ ಮಲ್ತ ಮೂಲು ಬ್ರಹ್ಮಶ್ರೀ ಮುಗೇರ ಹಂಕಾಳಿ ಗುಳಿಗ ಹೊರಗತನ್ಯ ನೇನು ಪೂರ ಪಲ್ಲತಡ್ಕದ ಕಂಡೋಲೆಡು ತೂಯಿನಾಯ ಇನ್ನಿನಿಗ್ಲೆ ಆ ಕಂಡೋಲು ಉಲೈತಿ ಅವು ಕಂಡಬೋದು ತೋಟ ಅಂಚಾದ ಭೂತೋಲ್ಲ ಅಲ್ತ ಲೆಕ್ಕದ ಈ ಜಾಗೆ ಹೊರಡಾದ ಬರ್ತದೆ ಎಕಡೆ ಏನೋ ಒಂಜಿ ಅನ್ನಗ ಬಂಡೇರಿ ಎನ್ನ ಮೆಗಿ ಗೋಪಾಲದಾಸ್ ಚೌಟ ನೆನಪು ಮಲ್ತಾರೆ ಗೋಪಾಲದಾಸ್ ಚೌಟಲ ಬಲ್ಲುಲ ರಡ್ಡು ಜನ ಇನಿ ದಾನೆ ನಡತದಂಡ ಐಕ್ ಪೂರ ಮೂಲ ವ್ಯಕ್ತಿಲು ಅಕ್ಲು ರಡ್ಡು ಜನ ಅಕ್ಕಲ್ನ ಸಾಮರ್ಥ್ಯಡು ಅಥವಾ ಅಕ್ಕಲ್ನ ಬೆಂದು ನೆಟ್ಟು ಇನಿ ನಂಗೆ ಇಂದು ಪೂರ ಆಂಡ್ಲಿ ಅನ್ ಪನ್ ಏನು ಧೈರ್ಯಡು ಪನ್ಪೆ ಮಾತಾಡೋದು ಇಜ್ಜಿನ ಆಂಡ ನಮ್ಮ ಮೂಲ ಇನಿ ದಾಲಾ ಮಲ್ಪೆರ ಇಜ್ಜಂಡ ಅವು ಮಾತ ಉಪ್ಪಾಡು ಯಾನ ಈ ಇನಿ ಇತ್ತ ನಡತನ ಕಾರ್ಯಕ್ರಮಗಳು ಮಾತ ಜನಕುಲ್ಲ ಊರದಕ್ಲು ಮಹಾ ಸಹಾಯ ಮಾಡ್ತದೆ ಈತ ಮಲ್ಲ ಒಂಜಿ ಭವ್ಯ ಒಂಜಿ ಸ್ಥಳ ನಿರ್ಮಾಣ ಮಾಡ್ತಿருந்து ಪನ್ನು ಈ ಸ್ಥಳ ನಿರ್ಮಾಣ ಆಪುನಿಗೆ ದುಂಬೆ ಇಕಡೆ ಸ್ವಾಮೀಜಿ ಒಂಜಿ ಪಾತ್ರ ಬಂಡ ಒವ್ವೇ ಈ ರೀತಿದ ದೈವಸ್ಥಾನಗಳು ಅಂಚಿನ ಸಾನ್ನಿಧ್ಯವನ್ನು ಮಲ್ಪನಾಗ ನಮ್ಮ ಹಿರಿಯಕ್ಕೆ ಭಾಳ ಬಾರಿ ದುಂಬುದ ಅಕ್ಲಿನ್ ಪಂಪನ ಎನ್ನ ಕಾಲದ ಕ್ಲಿನತ್ತೆ ಸುತ್ತಲ ಮರ ಕಾಡಿನ ಸೃಷ್ಟಿ ಮಲ್ತದ್ದು ಅವಳು ಈ ಭೂತ ಸ್ಥಾನಗಳನ್ನು ಕಟ್ಟುವಂತೆ
ಒವ್ವೇ ದೈವಸ್ಥಾನದ ಅಡೆಪೋಲೆ ಒವ್ವೇ ಭೂತಸ್ಥಾನದ ಅಡೆಪೋಲೆ ನಂಗೆ ಒಂಜಿ ಬನ ಉಂಡು ದರ್ಬದ ಮಲ್ರಾಯನ ಎತ್ತರಗೂ ತಿರುಗಿ ತುಂಡ ಒಂಜಿ ಬನ ಉಂಡು ಅವು ಖಾಲಿ ಬೋಳು ಗುಡ್ಡದ ತರೆಟುಪ್ಪುನ ಬನ ಆತ ಸಮೃದ್ಧವಾಯಿನ ಸಸ್ಯ ಸಂಗ್ರಹ ಉಂಡು ಅವರು ಎಂಕ್ಲ ಸಸ್ಯ ಒವ್ವಾನ್ಲ ಎಂಕ್ಲಿಗೆ ವಿಶೇಷವಾಯಿನ ದೈ ಬೋಡುಂದಿತ್ತಂಡ ನಮ್ಮ ಬನಕ್ಲೆಗೆ ಬೋಡು ಓಡಿದ ಬನ ಅವಳು ಎತ್ತೋ 1000 ವರ್ಷಗಳಿಗೆ ತುಂಬು ಜಗತ್ತಿಡ ಇತ್ತದು ಒರಿನ ದೈಕ್ಲು ನೀತಿ ಕೊಡುಂದಾಂಡ ಬನಕ್ಲೆನು ನಾಡೊಂದು ಇಂದು ಏನ್ ದಾಯ ಬಂದ ಇನಿ ನಮ್ಮ ಮೂಲ ಮಲ್ತನ ಜಾಗೆಟ್ಲ ಪುಣ್ಯವಶಾತ್ ಕೆಲವು ಮರಗಳು ಒರಿದು ಪೋತನ ಅತ್ತು ಒರಿದು ಪೋವುದು ಎನ್ನ ಒಂಜಿ ಆಸೆ ಐನೆ ನಮ್ಮ ಎಂಚಿನವೇ ಕಟ್ಟನಗ ಅಥವಾ ಮಲ್ಪನ ಸೃಷ್ಟಿ ಮಲ್ಪನ ಸಮಯಡು ಈ ಮರಕ್ಕಳನ್ನು ಅಳಿಯಂದ ಲೆಕ್ಕ ನಿಗದಿಗೆ ನೋಡು ಯಾಂದಾಯ ಉಂಡ ಯಾನ್ಲ ಒಂಜಿ ಕೆಲವು ಎನ್ನ ಕಣ್ಣೆದುರು ತೋಜುನಂಚಿನ ಮರಕ್ಕಳನ್ನ ಒರಿಯರೆ ಯಾನ್ಲ ಒಂಜಿ ಎಲ್ಲಿಯ ಕಾಂಟ್ರಿಬ್ಯೂಷನ್ ಎನ್ನಲು ಉಂಡು ಆ ಮರಕ್ಕಳಿಗೆ ಎಲ್ಲಿಯ ನೆಟ್ಟುಪ್ಪನಾಗ ಈಗ ಬೇಲಿ ಕಟ್ಟದು ನೀರು ಮೈತದು ಸಾಂಕದ ಒಲ್ತೋ ನಿಕ್ಲೆಗೆ ಮೂಲ ತೂಂಡ ಕೆಲವು ಗೋಳಿದ ಮರ ಉಂಟು ಒಂಜಿ ಎಂಕಲ್ನ ನಾರಾಯಣ ಮೂಲ್ಯ ಮಲ್ತನ ಯಾನ ನಡ್ನ ಕೆಲವು ಗೋಳಿದ ಮರಕ್ಕಳು ಉಂಟು ಐನ್ ತೂನ ಹಿಂಗೆ ಮಸ್ತು ಸಂತೋಷ ಆಪುಂಡು ದಯವಂಡ ಆ ಸಮಯ ನಡ್ನ ಮರಕ್ಕಲು ಒರಿದಿನತ್ತಾವನ ಇಂದು ನಮ್ಮ ದೈವಗಳು ನಮ್ಮ ದೇವರು ಪೂರಲ ನಮ್ಮ ಈ ಜಗತ್ತಿಡೆ ನಮ್ಮ ಬೇತೆ ಜಗತ್ತಿನ ಬೇತೆ ದೇಶಗಳಿಗೆ ಪೋಂಡ ಈ ರೀತಿದ ಒಂಜಿ ಸಂಸ್ಕೃತಿ ಇಜ್ಜಿ ನಂಗೆ ಜೀವ ವೈವಿಧ್ಯನು ಒರಿಪುನಂಚಿನ ಒಂಜಿ ಸಂಸ್ಕೃತಿ ನಮ್ಮಡ ಉಂಡು ಆ ಸಂಸ್ಕೃತಿನ ಒರಿಪೋಡು ಈ ಜಾಗೇನ ಭಾರಿ ಪೊರ್ಲುಡು ನಿಗಲು ದಿಯೋ ನೋಡು ನನ್ನ ಒಂಜಿ ನೆಡ್ದಲ ಹೆಚ್ಚ ಸಮೃದ್ಧವಾದ ನೀನು ತೂ ನೋಡು ಪಂಡದು ಎನ್ನ ನಿಗಲಡೆ ಕೇಳಿಕೆ ಈತ ಪಂಡದು ಎನ್ನ ಪಾತ್ರನ ಅನ್ನುವಂಥದ್ದೇ ನಮಸ್ಕಾರ. ಸೊಲ್ಮೆಲು ಸಭಾ ಕಾರ್ಯಕ್ರಮದ ಲೇಸದ ಗುರುಕಾರ್ ಬಡಿತನ ಡಾಕ್ಟರ್ ಚಂದ್ರಶೇಖರ ಚೌಟ ಕೃಷಿ ತಜ್ಞರೇ ಚೌಟರ ತೋಟ ದರ್ಬೆ ಮೇರೆಗೆ ನನ್ನ ಮಿತ್ತ ಚಾಬಡಿತನ ಬಿನ್ನರೆಗೆ ನೆಂಪುದ ಕಾಣಿಕೆ ಕೊರಪಣಂಚಿನ ಪೊರ್ತು ನೆಂಪುದ ಕಾಣಿಕೆ ಕೊರಬಡದು ನಿಶಾಂತ್ ಬೆರಡ ಕೇನೋನು ಕಾರ್ಯಕ್ರಮದ ಅಕೇರಿದ ಹಂತಕ್ಕೆ ನಾವು ಬರ್ತದಿಲ್ಲ ಐತೆ ಧನ್ಯವಾದ ಕಾರ್ಯಕ್ರಮ ಆದರ್ಶ್ ಪಟ್ಟತ್ತ ಮಗನ ಬೇರೆ ಧನ್ಯವಾದ ಸಮರ್ಪಣೆ ಮಾಡ್ಬಿಟ್ಟು ಬಂದಕ್ಕೆ ಏನಂದಿಲ್ಲ. ಬ್ರಹ್ಮಶ್ರೀ ಮೊಗೇರ ಮಹಾಂಕಾಳಿ ದೇವಸ್ಥಾನ ಅಮಿಯಪ್ಪದು ಇನಿ ಬಾರಿ ಗೌಜಿದ ಸಂಭ್ರಮವುಳ್ಳ ಅವೇತು ವರ್ಷೊಡ್ದು ಬಂಗ ಬತ್ತಿನಕ್ಕೆ ಇನಿ ಸಾರ್ಥಕತೆಯುಳ್ಳ ಬಲ್ಪುಗು 749 ಪೊರ್ತುಡು ಶ್ರೀ ದೈವಲ್ನ ಪ್ರತಿಷ್ಠೆ ಆದಿ ಧಾರ್ಮಿಕ ಸಭೆತ ಕಾರ್ಯಕ್ರಮದ ಕಡೇತ ಗಟ್ಟುಡುಲ್ಲ ಸಭಾ ಕಾರ್ಯಕ್ರಮಡು ಆಶೀರ್ವಾಚನ ಮಲ್ತಿನಂಚಿನ ಶ್ರೀ ಶ್ರೀ ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆವರು ಮೇಲ್ನ ಪಾದ ಕಮಲಗು ಪ್ರಣಾಮನು ಕೋರೊಂದಲ್ಲೆ ಅಂಚನೆ ದಿವ್ಯ ಉಪಸ್ಥಿತಿ ರಚಿನ ಶ್ರೀ ವೇದಮೂರ್ತಿ ಉರ್ಮಿ ರಾಮಪ್ರಸಾದ್ ನಲ್ಲೂರಾಯ ಮೆರೆಗಳ ಮಾಂತೆರಲ ಪರವಾದಲ ಸೊಲ್ಮೆನ ಸಂದೈತ ಮಲ್ತಂದೊಲೆ ಅಂಚನೆ ಇನ್ನಿತ ಲೇಸನ ಉದೀಪನ ಮಲ್ತಿನಂಚಿನ ಶ್ರೀ ನಾರಾಯಣ ಹೆಗ್ಡೆ ಕೋಡಿಬೇಲ್ ಆಡಳಿತ ಮುಕ್ತೇಶ್ವರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐಲ ಬೆರೆಗಳ ಮಾತಿನ ಪರವಾದಲ ಸೋಲ್ಮೆನ ಸಂದೈತ ಮಲ್ತಂದೊಲೆ ಅಂಚನೆ ಇನ್ನಿತ ಸಭೆತ್ತ ಗುರ್ಕಾರ್ಮೆನ್ ವಹಿಸುವಂಚಿನ ಡಾಕ್ಟರ್ ಚಂದ್ರಶೇಖರ್ ಚೌಟ ಕೃಷಿ ತಜ್ಞರ ಚೌಟರ ತೋಟ ದರ್ಬೆ ಬೆರೆಗಳ ಮಾತಿನ ಪರವಾದಲ ಸೋಲ್ಮೆನ ಸಂದೈತ ಮಲ್ತಂದೊಲೆ
ಅಂಚನೆ ಮಲ್ಲ ಬಿನ್ನೆರಾದಿತ್ತನಂಚಿನ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅಧ್ಯಕ್ಷರು ಮೀಂಜ ಗ್ರಾಮ ಪಂಚಾಯತ್ ಮೇರೆಗಳ ಮಾತೆನಲ ಪರವಾದಲ ಸೊಲ್ಮೆನ ಸಂದೇತ ಮಲ್ತೊಂದಲೆ. ಅಂಚನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕೃಷ್ಣಪ್ಪ ಬೆರ್ಲ ವೇದಿಕೆಡುಲ ಆರೆಗಳ ಮಾತೆನಲ ಪರವಾದಲ ಸೊಲ್ಮೆನ ಸಂದೇತ ಮಲ್ತೊಂದಲೆ. ಅಂಚನೆ ಶ್ರೀ KR ಜಯಾನಂದ ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ ಬೇರೆಗಳ ಮಾತೆನಲ ಪರವಾದಲ ಸೊಲ್ಮೆನ ಸಂದೇತ ಮಲ್ತೊಂದಲೆ. ಅಂಚನೆ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ನಿರ್ದೇಶಕರು ಕ್ಯಾಂಪ್ಕೋ ಮಂಗಳೂರು ಆರೆಗಳ ಮಾತೆನಲ ಪರವಾದಲ ಸೊಲ್ಮೆನ ಸಂದೇತ ಮಲ್ತೊಂದಲೆ. ಅಂಚನೆ ಅಶ್ವಥ್ ಪೂಜಾರಿ ಲಾಲ್ಬಾಗ್ ಆರು ಬತ್ತದುಲ್ಲ ಆರೆಗಳ ಮಾತೆನಲ ಪರವಾದ ಸೋಲ್ಮನ ಸಂದೇತ ಮಲ್ತೊಂದಲೆ. ಅಂಚನೆ ಶ್ರೀ ಶಿವಪ್ರಸಾದ್ ಭಟ್ ಕೋಡಿ ಶ್ರೀ ರಕ್ತೇಶ್ವರ ದೈವ ಕ್ಷೇತ್ರ ಬೇರಿಕೆಗೋಳಿ ಆರೆಗಳ ಮಾತೆನಲ ಪರವಾದಲ ಸೋಲ್ಮನ ಸಂದೇತ ಮಲ್ತೊಂದಲೆ. ಶ್ರೀಮತಿ ಕುಸುಮ ಮೋಹನ್ ಸದಸ್ಯರು ಮೀಂಜ ಗ್ರಾಮ ಪಂಚಾಯತ್ ಆರೆಗಳ ಮಾತೆನಲ ಪರವಾದಲ ಸೋಲ್ಮನ ಸಂದೇತ ಮಲ್ತೊಂದಲೆ. ಅಂಚನೆ ಈ ವೇದಿಕೆ ಸನ್ಮಾನ ದೆತ್ತೋನಂಚನೆ ಶ್ರೀ ಬಾಬುಯು ಪಚಲಂಪಾರೆ ಡಾಕ್ಟರ್ BR ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ ದೆತ್ತೋನಂಚನೆ ಧರ್ಮದರ್ಶಿ ಬ್ರಹ್ಮಶ್ರೀ ಮೊಗೇರ ಮಾಂಕಾಳಿ ದೇವಸ್ಥಾನ ಪಚಲಂಪಾರೆ ಆರೆಗಳ ಮಾತೆನಲ ಪರವಾದ ಸೋಲ್ಮನ ಸಂದೇತ ಮಲ್ತೊಂದಲೆ. ಅಂಚನೆ ಉಪಸ್ಥಿತರಿದ್ದ ಶ್ರೀ ಸುಬ್ರಹ್ಮಣ್ಯ ಭಟ್ ಕೊಳಚಪ್ಪು ಪ್ರಧಾನ ಅರ್ಚಕರು ಶ್ರೀ ಶಾಸ್ತಾವೇಶ್ವರ ದೇವಸ್ಥಾನ ಕೊಳಚಪ್ಪು ಆರೆಗಳ ಮಾತೆನಲ ಪರವಾದ ಸೋಲ್ಮನ ಸಂದೇತ ಮಲ್ತೊಂದಲೆ. ಅಂಚನೆ ಮಿತ್ತ ಚಾವಡಿ ತಂದ ಶ್ರೀ ಸಂಜೀವ ಮಿಯಪ್ಪದು ಅಧ್ಯಕ್ಷರೇ ಬ್ರಹ್ಮಶ್ರೀ ಮೊಗೇರ ಮಹಾಂಕಾಳಿ ದೇವಸ್ಥಾನ ಮಿಯಪ್ಪದು ಆರೆಗಳ ಸೋಲ್ಮನ ಸಂದೇತ ಮಲ್ತೊಂದಲೆ. ಅಂಚನೆ ಈ ಒಂಜಿ ಕಾರ್ಯಕ್ರಮನು ಲೈವ್ ದುಕೊಂದಲೆ ಧ್ವನಿ ಮೀಡಿಯಾ ಕಲಾಂಜಲಿ ಕ್ರಿಯೇಷನ್ ಅಂತ ಧ್ವನಿ ಮೀಡಿಯಾ ಅಕ್ಲೇಗ್ಲ ಈ ಪೊರ್ತುಡು ಸೋಲ್ಮನ ಸಂದೇತ ಮಲ್ತೊಂದು. ಅಂಚನೆ ಬಾರಿ ಪೊರ್ಲುದ ಧ್ವನಿ ವರ್ಧಕದ ವ್ಯವಸ್ಥೆ ಮಲ್ತನ ಅಂಚಿನ MH ಸೌಂಡ್ಸ್ ಮಿಯಪ್ಪದು ಮೆಕ್ಲೇಗ್ಲ ಮಾತ್ರೆಗಳ ಸೋಲ್ಮನ ಸಂದೇತ ಮಲ್ತೊಂದು ಅಧ್ಯಕ್ಷನ ಅನುಮತಿದ ಒಟ್ಟಿಗೂ ಸಭೆನ ಮುಕ್ತಾಯ ಮಲ್ತೊಂದುಲ್ಲ.